ನಮಸ್ತೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ. ದೈಹಿಕ ಆರೋಗ್ಯ ಜೀವಿಸಲು ಶಕ್ತಿ, ಮಾನಸಿಕ ಆರೋಗ್ಯ ಜೀವಿಸಲು ಸ್ಫೂರ್ತಿ. ಇವೆರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮಾನಸಿಕ ಆರೋಗ್ಯ. ಇದರಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ಆದ್ರೂ ಸಂತೃಪ್ತಿಯುಕ್ತ ಖುಷಿಯಾದ ಜೀವನ ಸಾಧ್ಯವಿಲ್ಲ. ಆದ ಕಾರಣ ಮಾನಸಿಕ ಆರೋಗ್ಯದ ಕುರಿತು ಇಂದಿನ ಈ ಸಂಚಿಕೆಯಲ್ಲಿ ಮಾಹಿತಿ ಪಡೆಯೋಣ. ವೀಕ್ಷಕರೇ, ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅನಿಲ್ ಕಾಕುಂಜೆ, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಡಾಕ್ಟರ್. ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಧನ್ಯವಾದಗಳು. ಓಕೆ ಡಾಕ್ಟರ್, ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್, ಮನೋರೋಗದ ವಿಭಾಗ. ಸೊ ಇದರ ವೈಶಿಷ್ಟ್ಯ ಏನು ಡಾಕ್ಟರ್? ಆರೋಗ್ಯ ಅಂದರೆ ಜನರು ತಿಳ್ಕೊಳ್ತಾರೆ ಹೊರಗಿಂದ ಕಾಣೋದು ಫಿಸಿಕಲ್ ಆರೋಗ್ಯ, ಅಂದರೆ ಶಾರೀರಿಕ ಆರೋಗ್ಯ ಮಾತ್ರ. ಬಟ್ ಆ್ಯಕ್ಚುಲಿ ಈಗ ನಮ್ಮ ಆಸ್ಪತ್ರೆಯಲ್ಲಿ ಸಾಧಾರಣ 25ರಿಂದ ಜಾಸ್ತಿ ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ ನೋಡ್ಕೊಳ್ಳೋದು ಹೊರಗಿನ ಶಾರೀರಿಕ ಆರೋಗ್ಯ ಮಾತ್ರ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಇಸ್ ದ ಓನ್ಲಿ ಡಿಪಾರ್ಟ್ಮೆಂಟ್ ವಿಚ್ ಡೀಲ್ಸ್ ವಿತ್ ಮೆಂಟಲ್ ಹೆಲ್ತ್, ಅಂದರೆ ಮಾನಸಿಕ ಆರೋಗ್ಯ. ಅಂದರೆ ಇದು ಸಾಫ್ಟ್ವೇರ್ ಥರ. ಈ ಹಾರ್ಡ್ವೇರ್ ಹೊರಗಿಂದ ಕಾಣೋದು, ಕಂಪ್ಯೂಟರ್ ಕಾಣೋದು ಹೊರಗಿಂದ ಹಾರ್ಡ್ವೇರ್ ಥರ, ಬಟ್ ಅದರ ವರ್ಕಿಂಗ್ ಇರೋದು ಸಾಫ್ಟ್ವೇರಲ್ಲಿ. ಸೊ ನಮ್ಮದು ನಮ್ಮ ಶರೀರಕ್ಕೆ ಸಾಫ್ಟ್ವೇರ್ ಇದ್ದ ಹಾಗೆ. ಸೊ ವರ್ಕಿಂಗ್ ಈಸ್ ಇನ್ ದ ಮೆಂಟಲ್ ಡಿಪಾರ್ಟ್ಮೆಂಟ್. ಸೊ ಅದಕ್ಕೆ ಮಾನಸಿಕ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈ ಮನೋರೋಗದ ಸಮಸ್ಯೆಗಳಿಗೆ ಈ ಸಂದರ್ಶನ ಏನು ನೀವು ಮಾಡ್ತೀರಾ, ಅದಕ್ಕೆ ಜನರು ಸ್ವಲ್ಪ ಹಿಂಜರಿಯೋದು ಇದೆಲ್ಲ ಇದೆಯಾ? ಹೌದು. ಈಗ ಸಾಧಾರಣವಾಗಿ ಮನೋರೋಗ ಅಂತ ಹೇಳಿದ ತಕ್ಷಣ ಮುಂಚಿನ ಕಾಲದಿಂದ ಜನರು ಯೋಚನೆ ಮಾಡ್ತಾರೆ ಅದೊಂಥರ ಮೆಂಟಲ್ ಥರ, ಮಾನಸಿಕ ಆರೋಗ್ಯ ಅಂದರೆ ಅವನಿಗೆ ಹುಚ್ಚುತನ ಇದೆ ಅಂತ. ಬಟ್ ಈಗಿನ ಕಾಲದಲ್ಲಿ ಸ್ವಲ್ಪ ಜನರ ಆಲೋಚನೆ ಸ್ವಲ್ಪ ಬದಲಾಗ್ತಾ ಇದೆ. ಸೊ ಕಾಯಿಲೆಗಳು ಮನಸ್ಸಿಗೂ ಬರುವಂಥದ್ದು ಜನರ ಅರಿವು ಜನರಿಗೆ ಅರ್ಥ ಆಗ್ತಾ ಇದೆ. ಬಟ್ ಮುಂಚಿನ ಕಾಲದಿಂದ ಬಂದ ಒಂದು ಪದ್ಧತಿ, ಬಂದ ಯೋಚನೆ ಅದು ಇನ್ನೂ ಸ್ವಲ್ಪ ಟೈಮ್ ಸಮಾಜದಲ್ಲಿ ಉಳ್ಕೊಳ್ಳುತ್ತೆ. ಸೊ ಜನರಿಗೆ ಒಂದು ಅವೇರ್ನೆಸ್ ಮೂಡಬೇಕು. ಅಂದರೆ ಮನಸ್ಸಿಗೂ ಕಾಯಿಲೆ ಬರ್ತದೆ, ಅದರಿಂದಲೂ ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ಗುಣಮುಖವಾಗ್ಬೋದು ಅಂತ ಜನರಿಗೆ ಒಂದು ಮೆಸೇಜ್ ಹೋಗಬೇಕು. ಸೊ ಅದು ನಮ್ಮೆಲ್ಲ ಕರ್ತವ್ಯ, ಜನರಿಗೆ ಒಂದು ಅವೇರ್ನೆಸ್ ಮೂಡಿ ಮಾನಸಿಕ ಕಾಯಿಲೆ ಕೂಡ ಒಂದು ಚಿಕಿತ್ಸೆ ಮಾಡುವಂಥ ತೊಂದರೆ ಅಂತ ಜನರಿಗೆ ಅರಿವಾಗಬೇಕು. ಈ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ನಾವು? ಎಲ್ಲ ಕಾಯಿಲೆಗೆ, ಬಾಕಿ ಕಾಯಿಲೆಗೆ ನಾವು ಹೇಗೆ ಚಿಕಿತ್ಸೆ ಮಾಡ್ತೇವೆ ಅದೇ ಥರ ಮನಸ್ಸಿನ ಕಾಯಿಲೆಗೂ ಸೂಕ್ತ ಚಿಕಿತ್ಸೆ ಇದೆ. ಬೇಗ ಬಂದಷ್ಟು, ಬೇಗ ಟ್ರೀಟ್ಮೆಂಟ್ ಮಾಡಿದಷ್ಟು ಜನರು ಗುಣಮುಖವಾಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಎಷ್ಟು ಬೇಗ ಬರ್ತೀವಿ ನಾವು, ಫಿಸಿಕಲಿ ಏನು ಪ್ರಾಬ್ಲಮ್ಸ್ ಇದೆಯೋ ಅದಕ್ಕೂ ಅಷ್ಟೇ, ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಕ್ಯೂರ್ ಆಗುತ್ತೆ, ಗುಣಮುಖ ಆಗುವ ಚಾನ್ಸಸ್ ಜಾಸ್ತಿ. ಅದನ್ನು ಐಡೆಂಟಿಫೈ ಕೂಡ ಬೇಗ ಮಾಡಿದಷ್ಟು ಒಳ್ಳೆಯದು. ಸೊ ಮಾನಸಿಕ ಕಾಯಿಲೆಗಳಿಗೂ ಅದು ಅಪ್ಲೈ ಆಗುತ್ತೆ. ಎಸ್, ಖಂಡಿತವಾಗಿ. ಡಾಕ್ಟರ್, ಈ ವಿಭಾಗದಲ್ಲಿ ಹೆಲ್ಪ್ ಲೈನ್ ವ್ಯವಸ್ಥೆ ಇದೆಯಾ ಡಾಕ್ಟರ್? ಹೌದು, ನಮ್ಮದೊಂದು ಯುನೀಕ್ ಇನಿಷಿಯೇಟಿವ್. 3 years ಬ್ಯಾಕ್ 2019 ನಾವು ಒಂದು ಯುನೀಕ್ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಜನರಿಗೆ ನಮ್ಮಲ್ಲಿ ಬರುವಷ್ಟು ಬಂದು ತೋರಿಸುವಷ್ಟು ಕಷ್ಟ ಆದರೆ ಮನೆಯಿಂದನೇ ಏನಾದರೂ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಪರಿಹಾರ ಕೇಳಲಿಕ್ಕೆ, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮನೋರೋಗಕ್ಕೆ ಸಂಬಂಧಪಟ್ಟ ಏನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್, ಸಜೆಷನ್ಸು ಕೇಳಲಿಕ್ಕೆ ಮನೆಯಿಂದನೇ ಫೋನ್ ಮಾಡ್ಬೋದು. ಸೊ ಇದು ನಮ್ಮ ಯುನೀಕ್ ಇನಿಷಿಯೇಟಿವ್. ಸೊ ಇದರ ನಂಬರ್ ಸೊ 9108919025. ಸೊ ಈ ನಂಬರ್ಗೆ ಮಾಡಿದರೆ 24 hours ಎನಿ ಟೈಮ್ ಆಫ್ ದ ಡೇ ಮನೆಯಿಂದ ಅವರ ಬೆಡ್ರೂಮಿಂದನೇ ಫೋನ್ ಮಾಡಿ ದೇ ಕ್ಯಾನ್ ಕ್ಲಾರಿಫೈ ದೇ ಡೌಟ್ಸ್, ಹ್ಯಾಂಡಲ್ ಎಮರ್ಜೆನ್ಸೀಸ್. ಸೊ ಲಾಸ್ಟ್ ಇಯರ್ 2020 ಕೋವಿಡ್ ಇಯರಲ್ಲಿ ನಮಗೆ ಒಂದು ವರ್ಷದಲ್ಲಿ 550 ಫೋನ್ ಕಾಲ್ಸ್ ಬಂದಿದೆ. ಇವನ್ ಅಬ್ರಾಡಿಂದ ನಮಗೆ ಕಾಲ್ಸ್ ಬರ್ತದೆ. ಓಕೆ, ಸೊ ಈ ರೀತಿ ಕಾಲ್ ಮಾಡಿದಾಗ ಫೋನಲ್ಲಿ ಕೌನ್ಸಿಲಿಂಗ್ ಮಾಡ್ತೀರಾ? ಫೋನಲ್ಲಿ ಕೌನ್ಸಿಲಿಂಗ್, ಎಮರ್ಜೆನ್ಸಿ ಸರ್ವಿಸಸ್ ಏನು ಫೋನಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಸಾಧ್ಯ ಉಂಟು ಅದನ್ನು ಮಾಡ್ತೀವಿ. ಓಕೆ, ಆ್ಯಂಡ್ ಇನ್ ಡೆಪ್ತ್ ಬೇಕಿದ್ರೆ ಮತ್ತೆ ಬರಬೇಕಾಗುತ್ತೆ. ಡಾಕ್ಟರ್, ನಿಮ್ಮ ವಿಭಾಗದ ಟೀಮ್ ಮೆಂಬರ್ಸ್ ಯಾರೆಲ್ಲ ಡಾಕ್ಟರ್? ನಮ್ಮದು ಫುಲ್ ಟೀಮ್ ಮೆಂಬರ್ ಅಂದರೆ ನಮ್ಮ 4 ಟೈಪಿನ ಟೀಮ್ ಮೆಂಬರ್ಸ್ ಉಂಟು. ಒಂದು ಸೈಕ್ಯಾಟ್ರಿಸ್ಟ್, ಅಂದರೆ ಮನೋರೋಗ ತಜ್ಞರು, ಸೈಕಾಲಜಿಸ್ಟ್ ಫಾರ್ ಕೌನ್ಸಿಲಿಂಗ್, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ಸ್ ಡೀಲ್ ವಿತ್ ದ ಸೋಷಿಯಲ್ ಆಸ್ಪೆಕ್ಟ್ಸ್, ಆಮೇಲೆ ಸೈಕ್ಯಾಟ್ರಿಕ್ ನರ್ಸಸ್. ಸೊ ನಾವೆಲ್ಲ ಸೇರಿ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಈ ಸೋಷಿಯಲ್ ಆಸ್ಪೆಕ್ಟ್ಸ್ ಅಂದರೆ ಯಾವ ರೀತಿ ಬರುತ್ತೆ ಡಾಕ್ಟರ್? ಡಿಸೆಬಿಲಿಟಿ ಸರ್ಟಿಫಿಕೇಟ್ಸ್ಗೆ ಹೆಲ್ಪ್ ಮಾಡು, ಕೆಲವರಿಗೆ
ಗುಣಮುಖ ಆಗದ ಸಮಸ್ಯೆಗಳಿರ್ತದೆ, ಬುದ್ಧಿಮಾಂದ್ಯತೆ ಇರ್ತದೆ, ಅದಕ್ಕೆ ಸರ್ಟಿಫಿಕೇಟ್ನ ವ್ಯವಸ್ಥೆ, ಏನಾದರೂ ಕನ್ಸೆಷನ್ಸ್ ಇದ್ರೆ ಅದರ ವ್ಯವಸ್ಥೆ, ಹೋಮ್ ವಿಸಿಟ್ಸ್ ಮಾಡಲಿಕ್ಕೆ ಏನಾದ್ರು ಬೇಕಿದ್ರೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡಲಿಕ್ಕೆ, ಸೊ ಅದಕ್ಕೆ ವ್ಯವಸ್ಥೆ ಇದೆ. ಸೊ ಈ 4 ವಿಭಾಗ ಒಟ್ಟಿಗೆ ಸೇರಿ ವಿ ವರ್ಕ್ ಆಸ್ ಎ ಟೀಮ್ ಸೊ ದಟ್ ವಿ ಕ್ಯಾನ್ ಗಿವ್ ದ ಬೆಸ್ಟ್ ಟು ದ ಸೊಸೈಟಿ. ಎಸ್ ಡಾಕ್ಟರ್, ಈ ವಿಭಾಗ ಬೇರೆ ವಿಭಾಗದಿಂದ ಹೇಗೆ ವಿಭಿನ್ನ? ನಮ್ಮದು 3 ಫೋಕಸ್ ಏರಿಯಾಸ್. ಒಂದು ಪೇಷಂಟ್ ಕೇರ್, ಇನ್ನೊಂದು ಸ್ಟೂಡೆಂಟ್ ರಿಸರ್ಚ್, ಇನ್ನೊಂದು ಎಜುಕೇಷನ್. ಸೊ ಈ 3 ಏರಿಯಾದಲ್ಲಿ ನಾವು ಮುಂದುವರಿಬೇಕು ಅಂತ ನಮ್ಮ ಆಸೆ. ಸೊ ಪೇಷಂಟ್ ಕೇರಲ್ಲಿ ಹೆಲ್ಪ್ ಲೈನ್, ಸೊ ಎಲ್ಲ ಕಡೆ ಇರುವಂಥದ್ದಲ್ಲ, ಮನೆಯಿಂದಲೇ ಸಲಹೆ ಕೇಳುವಂಥದ್ದು, 24 ಗಂಟೆಯಲ್ಲಿ ಎನಿ ಟೈಮ್ ಕೇಳುವಂಥದ್ದು, ಫ್ರೀ ಸರ್ವಿಸ್, ಸೊ ಯಾರು ಕೊಡಲ್ಲ. ಸೊ ಇನ್ನೊಂದು ಎನ್ಕರೇಜ್ ಅಂತ ರಿಹ್ಯಾಬಿಲಿಟೇಷನ್ ಸೆಂಟರ್. ಸೊ ಲಾಂಗ್ ಸ್ಟೇ ಫೆಸಿಲಿಟಿ, ತುಂಬ ಜನರಿಗೆ ಮನೆಯಲ್ಲಿ ಕೆಲವೊಮ್ಮೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಮನೋರೋಗ, ಕೆಲವೊಮ್ಮೆ ಸಿವಿಯರ್ ಕಾಯಿಲೆ ಇದ್ದರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತದೆ. ಅಂಥವರಿಗೆ ವಿ ಪ್ರೊವೈಡ್ ಲಾಂಗ್ ಸ್ಟೇ ಫೆಸಿಲಿಟಿ. ಅದು ಅಲ್ಲದೆ ಎಲ್ಲ ರೀತಿಯ ಮನೋರೋಗಕ್ಕೆ ಸಂಬಂಧಪಟ್ಟ ಎಲ್ಲ ಚಿಕಿತ್ಸೆ ನಮ್ಮಲ್ಲಿ ಇದೆ. ಸೊ ಅದಲ್ಲದೆ ಎಜುಕೇಷನ್ ಆ್ಯಂಡ್ ಫ್ಯೂಚರ್ ಸೈಂಟಿಫಿಕ್ ರಿಸರ್ಚ್, ಯಾಕೆಂದರೆ ಇನ್ನು ಮುಂದೆ ಕೂಡ ಇದು ಡಿಪಾರ್ಟ್ಮೆಂಟ್ ಗ್ರೋ ಆಗಬೇಕು, ಈ ಸೈನ್ಸ್ ಗ್ರೋ ಆಗಬೇಕು. ಸೊ ಅದಕ್ಕೂ ನಾವು ಆಪರ್ಚುನಿಟಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಸೊ ಈ ರೀತಿಯಲ್ಲಿ ವಿ ವಾಂಟ್ ಟು ಗ್ರೋ ಫರ್ದರ್ ಆ್ಯಂಡ್ ಸರ್ವ್ ದ ಸೊಸೈಟಿ. ಓಕೆ ಡಾಕ್ಟರ್, ಫ್ರೀ ಸರ್ವಿಸ್ ಅಂತ ಹೇಳಿದ್ರಿ, ಸೊ ಯಾವುದೇ ರೀತಿಯಂಥ ಪೇಮೆಂಟ್ ತಗೊಳ್ಳಲ್ಲ? ನಮ್ಮ ಹೆಲ್ಪ್ ಲೈನಿಗೆ ಯಾವ ರೀತಿಯ ಪೇಮೆಂಟ್ ಇಲ್ಲ, ಇಟ್ ಇಸ್ ಅಬ್ಸಲ್ಯೂಟ್ಲಿ ಫ್ರೀ ಆ್ಯಂಡ್ ಎನಿ ಟೈಮ್ ಆಫ್ ದ ಡೇ. ಆ್ಯಂಡ್ ಕೌನ್ಸಿಲಿಂಗ್ ಬಂದು? ಕೌನ್ಸಿಲಿಂಗ್ ಕೂಡ ಫೋನಲ್ಲಿ ಮಾಡುವಂಥದ್ದು ಫ್ರೀ. ಫೋನಲ್ಲಿ ಮಾಡುವಂಥದ್ದು ಕಂಪ್ಲೀಟ್. ಡಾಕ್ಟರ್, ಈ ಅಮಲು ಪದಾರ್ಥ ಸೇವನೆ ಎಷ್ಟು ಸಾಮಾನ್ಯ? ಈಗ ನಮ್ಮ ವರ್ಲ್ಡ್ ಸಾಧಾರಣ ವೆಸ್ಟರ್ನೈಸ್ ಆಗ್ತಾ ಉಂಟು, ಪಾಶ್ಚಾತ್ಯ ಒಂಥರ ಪದ್ಧತಿ ಥರ. ಸೊ ಜನರು ಚಿಕ್ಕ ವಯಸ್ಸಿಂದಲೇ ಸಾಧಾರಣ ಧೂಮ್ರಪಾನ ಮಾಡೋದು, ತಂಬಾಕು ಯೂಸ್ ಮಾಡುವಂಥದ್ದು, ಕುಡಿತದ ಚಟಗಳು, ಇತ್ತೀಚೆಗೆ ಗಾಂಜಾ ಯೂಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಚಿಕ್ಕ ವಯಸ್ಸಿಂದನೇ ಜಾಸ್ತಿ ಆಗ್ತಾ ಉಂಟು. ಆಮೇಲೆ TV ಮತ್ತು ಸೋಷಿಯಲ್ ಮೀಡಿಯಾದ ಪರಿಣಾಮದಿಂದ ಜನರು ಆ ಥರ ಸೈಡ್ಗೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಉಂಟು. ಸೊ ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಅದರಿಂದ ಯುವ ಜನರ ಸ್ವಭಾವದಲ್ಲಿ, ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇದೆ. ಅದೇ ಇಂತಹ ದುಶ್ಚಟ ಅಥವಾ ಈ ಕುಡಿತ ಅನ್ನೋ ದುಶ್ಚಟಕ್ಕೆಲ್ಲ ಒಳಗಾದಾಗ ಇಂತಹ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತಾ? ಖಂಡಿತವಾಗಿಯೂ. ಕುಡಿತ ಮತ್ತು ಇದು ಬಾಕಿ ಇರುವ ದುಶ್ಚಟಗಳಿಗೆ ಎಲ್ಲದಕ್ಕೆ ಫಸ್ಟ್ ಅರ್ಲಿ ಐಡೆಂಟಿಫಿಕೇಶನ್, ಮುಂಚೆನೇ ನಾವು ಅದನ್ನು ಗುರುತಿಸಬೇಕು. ಒಂದು ಬೇಗ ಗುರುತಿದಷ್ಟು ಒಳ್ಳೆಯದು, ಗುರುತು ಹಿಡಿದಷ್ಟು. ಆಮೇಲೆ ಅದಕ್ಕೆ ಎಲ್ಲ ರೀತಿಯ ಪರಿಹಾರಗಳು ಇದೆ. ಟ್ರೀಟ್ಮೆಂಟ್ ಅಂದರೆ ಮೆಡಿಸಿನ್ ಟ್ರೀಟ್ಮೆಂಟ್, ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಔಷಧಿಗಳಿಂದ ಟ್ರೀಟ್ಮೆಂಟು. ಮತ್ತು ಸೋಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ಕೌನ್ಸಿಲಿಂಗ್ ಇದೆ, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಸರ್ವಿಸಸ್ಸು. ಸೊ ಎಲ್ಲ ರೀತಿಯಿಂದ ಅವರ ಮನಸ್ಸು ಬದಲಾವಣೆಗೆ ಫ್ಯಾಮಿಲಿಯನ್ನು ಸೇರಿಸಿಕೊಂಡು, ಫ್ಯಾಮಿಲಿ ಥೆರಪಿ ಮಾಡಿಕೊಂಡು, ಮೆಡಿಸಿನ್ ಕೂಡ ಯೂಸ್ ಮಾಡಿಕೊಂಡು ಅವರನ್ನು ಈ ದುಶ್ಚಟಗಳಿಂದ ಹೊರಗೆ ತರುವಂಥ ಎಲ್ಲ ವಿಧಾನಗಳು ನಮ್ಮಲ್ಲಿ. ಡಾಕ್ಟರ್, ಸೈಕಾಲಜಿಗೆ ಮತ್ತು ಸೈಕ್ಯಾಟ್ರಿಗೆ ಡಿಫ್ರೆನ್ಸ್ ಇರೋದು ಮೆಡಿಸಿನ್ ಅಲ್ಲಿ ಅಲ್ವಾ ಡಾಕ್ಟರ್? ಸೈಕಾಲಜಿಲಿ ಬರೀ ಕೌನ್ಸಿಲಿಂಗ್ ಹೋಗುತ್ತೆ, ಬಟ್ ಸೈಕ್ಯಾಟ್ರಿ ಇಸ್ ಅ ಡಿಪಾರ್ಟ್ಮೆಂಟ್ ವಿಚ್ ಡೀಲ್ಸ್ ವಿತ್ ಮೆಡಿಸಿನ್. ಎಸ್, ಮೆಡಿಸಿನ್ ಆ್ಯಂಡ್ ಕೌನ್ಸಿಲಿಂಗ್ ಎರಡೂ ಮಾಡುವಂಥದ್ದು ಸೈಕ್ಯಾಟ್ರಿ. ಸೊ ಈ ಮೆಡಿಸಿನ್ ಮೂಲಕ ಇಂತಹ ದುಶ್ಚಟ ಇರುವಾಗ ಅಲ್ಲಿ ಬರೀ ಕೌನ್ಸಿಲಿಂಗ್ ಮೂಲಕ ಅವರನ್ನು ಸರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಸೊ ಮೆಡಿಸಿನ್ ಬೇಕಾಗುತ್ತೆ. ಹೆಚ್ಚಿನ ಟೈಮಲ್ಲೂ ತುಂಬ ಜಾಸ್ತಿ, ತುಂಬ ಸಿವಿಯರ್ ಪ್ರಾಬ್ಲಮ್ ಅಥವಾ ತುಂಬ ಜಾಸ್ತಿ ಪ್ರಾಬ್ಲಮ್ ಇರುವಾಗ ಬರೀ ನಾವು ಮಾತು ಹೇಳಿದ್ರಿಂದ ಜನರು ಚೇಂಜ್ ಆಗೋದು ಕಷ್ಟ ಆಗ್ತದೆ. ಅದರ ಅಡಿಮೆ ಆಗಿರ್ತಾರೆ, ಡಿಪೆಂಡೆಂಟ್ ಆಗಿರ್ತಾರೆ, ಆಲ್ರೆಡಿ ಅವರು ಅಡಿಕ್ಟ್ ಆಗಿರ್ತಾರೆ. ಸೊ ಪ್ರಾಬ್ಲಮ್ ಏನಂದ್ರೆ ಅದರಿಂದ ನಿದ್ದೆ ಬಿಟ್ಟಾಗ ನಿದ್ದೆ ಬರುವುದಿಲ್ಲ, ಅವ್ರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತದೆ, ಕಾನ್ಸಂಟ್ರೇಷನ್ ಕಷ್ಟ ಆಗ್ತದೆ, ಕೈ ನಡುಕ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಹೊರಗೆ ಬರಲಿಕ್ಕೆ ಸ್ವಲ್ಪ ಟೈಮಿಗೆ ಔಷಧಿಗಳ ಅಗತ್ಯ ಇರುತ್ತೆ. ಓಕೆ ಡಾಕ್ಟರ್, ಈ ವಿಭಾಗದಲ್ಲಿ ಯಾವ ರೀತಿಯಾದಂತಹ ಕೋರ್ಸ್ಗಳಿದೆ ಡಾಕ್ಟರ್? Yenapoya ಮೆಡಿಕಲ್ ಕಾಲೇಜ್, ಇಲ್ಲಿ MBBS ಕೋರ್ಸ್ ಮೆಡಿಕಲ್ ಕಾಲೇಜ್ ಆದ ಕಾರಣ, MD ಸೈಕ್ಯಾಟ್ರಿಲಿ MD ಕೋರ್ಸ್, ಆಮೇಲೆ BSc ಸೈಕಾಲಜಿ, MSc ಸೈಕಾಲಜಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಆ್ಯಂಡ್ PhD. ಸೊ ಮನೋರೋಗದಲ್ಲಿ PhD ಕೂಡ ಮಾಡ್ಬೋದು. ಓಕೆ, ಸೊ ಇಲ್ಲಿ PhD ಫೆಸಿಲಿಟಿ ಕೂಡ ಇದೆ. ಸೊ ಯಾವ ರೀತಿಯಾದಂಥ ಅನುಕೂಲಗಳಿವೆ ಡಾಕ್ಟರ್? ಇಲ್ಲಿ ಸೈಕ್ಯಾಟ್ರಿಸ್ಟ್ ಇರುವ ಕಾರಣ ಎಲ್ಲ ಮನೋರೋಗಕ್ಕೆ, ಎಲ್ಲ ಥರದ ಮನೋರೋಗದ ಚಿಕಿತ್ಸೆ, ಅದು ಔಟ್ ಪೇಷಂಟ್ ಹೊರರೋಗ ವಿಭಾಗ, ಇನ್ ಪೇಷಂಟ್ಸ್ ಒಳರೋಗ ವಿಭಾಗ, ಅದರಲ್ಲಿ ಕ್ಲೋಸ್ ಟು ವಾರ್ಡ್ ಫೆಸಿಲಿಟಿ, ತುಂಬ ಸೀರಿಯಸ್ ಪ್ರಾಬ್ಲಮ್, ಕಷ್ಟ ತೊಂದರೆ ಇದ್ದರೆ ಅದಕ್ಕೂ ಸೀರಿಯಸ್ ಇದ್ದರೆ ಅದರ ಫೆಸಿಲಿಟಿ ಕೂಡ ಇದೆ. ECT ಫೆಸಿಲಿಟಿ ಇದೆ. ಎಲ್ಲ ಥರದ ಸೈಕಾಲಜಿಕಲ್ ಅಸೆಸ್ಮೆಂಟ್ಸ್ ಮಾಡಲಿಕ್ಕೆ, ವ್ಯಕ್ತಿತ್ವ ಅಸೆಸ್ಮೆಂಟ್ಸ್ ಮಾಡಲಿಕ್ಕೆ, ಪರ್ಸನಾಲಿಟಿ ಅಸೆಸ್ಮೆಂಟ್ಸ್, IQ ಅಸೆಸ್ಮೆಂಟ್ಸ್, ಇಂಟೆಲಿಜೆನ್ಸ್ ಅಸೆಸ್ ಮಾಡಲಿಕ್ಕೆ. ಸೊ ಬೇರೆ ಬೇರೆ ಥರದ ಸ್ಕೇಲ್ಸ್, ಬೇರೆ ಬೇರೆ ಕಾಯಿಲೆಗೆ ಇರುವಂಥ ಸ್ಕೇಲ್ಸ್ ಅಡ್ಮಿನಿಸ್ಟ್ರೇಟ್ ಮಾಡ್ತೇವೆ. ಸೊ ಚುಟುಕಾಗಿ ಹೇಳೋದಿದ್ರೆ ಮನೋರೋಗಕ್ಕೆ ಸಂಬಂಧಪಟ್ಟ ಎಲ್ಲ ಫೆಸಿಲಿಟಿ ಇದೆ. ಮನೆಯಿಂದಲೇ ಸಲಹೆ ಕೇಳ್ಬೋದು. ಆಮೇಲೆ ರಿಹ್ಯಾಬಿಲಿಟೇಷನ್ ಫೆಸಿಲಿಟಿ, ಕೆಲವರು ಗುಣಮುಖ ಆಗಲಿಕ್ಕೆ ಕಷ್ಟ ಆಗುವಂಥದ್ದು ಲಾಂಗ್ ಸ್ಟೇ ಫೆಸಿಲಿಟಿ ಹೇಳ್ತೇವೆ.
ಆಸ್ಪತ್ರೆ ಮತ್ತು ಮನೆಯ ನಡುವೆ ಕೆಲವರು ಇರ್ತಾರೆ, ಅಂದರೆ ಮನೆಯಲ್ಲಿ ಇರಲಿಕ್ಕೆ ಫಿಟ್ ಇಲ್ಲ ಬಟ್ ಆಸ್ಪತ್ರೆಯಲ್ಲಿ ಇರುವ ಅಗತ್ಯ ಇಲ್ಲ ಅಂಥವರಿಗೆ ಲಾಂಗ್ ಸ್ಟೇ ಫೆಸಿಲಿಟಿ ಕೂಡ ಇದೆ. ಓಕೆ, ಸೊ ಮುಂದಿನ ಯೋಜನೆಗಳೇನು ಡಾಕ್ಟರ್? ಸೊ ನಮ್ಮದು ಯೋಜನೆ ಏನಂದರೆ, ಒಂದು ಎಜುಕೇಷನಲ್ಲಿ ಇನ್ನಿನ್ನು ಮೇಲೆ ಬರಬೇಕು. ಸೊ ಬೇರೆ ಬೇರೆ ಸೈಕ್ಯಾಟ್ರಿ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳು ಮಾಡಬೇಕು. ತುಂಬ ಜನರಿಗೆ ಕೌನ್ಸಿಲಿಂಗ್ ಬಗ್ಗೆ ಒಂದು ಆಸಕ್ತಿ ಇದೆ, ಕೌನ್ಸಿಲಿಂಗ್ ಕೋರ್ಸ್ ಮಾಡಬೇಕು, ಕೌನ್ಸಿಲಿಂಗ್ ಕಲಿಬೇಕು. ಬೇರೆ ಕಾಲೇಜಿನವರಿಗೂ ಕೌನ್ಸಿಲಿಂಗ್ ಕಲಿಬೇಕು ಅಂತ ಕ್ಲಿನಿಕಲ್ ಆಸಕ್ತಿ ಇದೆ. ಸೊ ಅದಕ್ಕೆ ನಾವು ಫೆಸಿಲಿಟಿ ಕೊಡ್ತಾ ಇದ್ದೇವೆ. ಇನ್ನು ಅದನ್ನು ಮುಂದುವರಿಸಬೇಕು ಅಂತ ಆಸೆ ಇದೆ. ಸೊ ನನ್ನ ಲಾಂಗ್ ಟರ್ಮ್ ಡ್ರೀಮ್ ಏನಂದರೆ, ಒಂದು ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ನಿಮ್ಯಾನ್ಸ್ ಥರ ಏನಿದೆ ಆ ಥರದ್ದೊಂದು ಮಂಗಳೂರಲ್ಲಿ ಆಗಬೇಕು. ಈ ರೀಜನಲ್ಲಿ ಆ ಥರದ್ದಿಲ್ಲ. ಸೊ ವಿ ಶುಡ್ ಹ್ಯಾವ್ ಎ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಆ ರೀತಿಯಂಥ ಇನ್ಸ್ಟಿಟ್ಯೂಟ್ ಒಂದು ಸ್ಥಾಪನೆ ಮಂಗಳೂರಲ್ಲಿ ಆಗಬೇಕು. ಈ ರೀಜನ್ನ ಜನರಿಗೆ ಅದನ್ನು ಪ್ರಯೋಜನ ಆಗಬೇಕು ಅಂತ ಮಾತು. ಸೊ ಇಲ್ಲಿವರೆಗೂ ಮನೋರೋಗದ ಬಗ್ಗೆ ಅಥವಾ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಥವಾ ಈ ವಿಭಾಗದ ಬಗ್ಗೆ, ಟೀಮ್ ಮೆಂಬರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿಸ್ಕೊಟ್ಟಿ ಡಾಕ್ಟರ್. ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರವಿಚಂದ್ರ ಕಾರ್ಕಳ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಧನ್ಯವಾದಗಳು. ಡಾಕ್ಟರ್, ಈ ಮಾನಸಿಕ ಸಮಸ್ಯೆಗಳಲ್ಲಿ ಸಾಮಾನ್ಯ ಮಾನಸಿಕ ಸಮಸ್ಯೆಗಳು ಯಾವುದು ಡಾಕ್ಟರ್? ನಾವು ಸಾಮಾನ್ಯವಾಗಿ ಕಾಣುವಂತಹ ಮಾನಸಿಕ ಸಮಸ್ಯೆಗಳು, ಒಂದು ಖಿನ್ನತೆ, ಡಿಪ್ರೆಷನ್ ಅಂತ ಏನು ನಾವು ಕರಿತೇವೆ, ಮತ್ತೆ ಆತಂಕ ಅಥವಾ ಭಯದ ಕಾಯಿಲೆಗಳು, ಅದಕ್ಕೆ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳಿ ಹೇಳ್ತೇವೆ. ಮತ್ತು ಮಾನಸಿಕ ಒತ್ತಡದಿಂದಾಗಿ ಆಗುವ ಸಮಸ್ಯೆಗಳು ಕೂಡ ಹಲವಾರು ನಾವು ಪ್ರತಿನಿತ್ಯವೂ ನಮ್ಮ ಹಾಸ್ಪಿಟಲಲ್ಲಿ ನೋಡ್ತೇವೆ. ಮತ್ತು ಮದ್ಯವ್ಯಸನ ಹಾಗೂ ಬೇರೆ ಮಾದಕ ದ್ರವ್ಯಗಳ ವ್ಯಸನಗಳು, ಇವು ಸರ್ವೇ ಸಾಮಾನ್ಯವಾಗಿ ನಾವು ಕಾಣುವಂತಹ ಕೆಲವು ಮಾನಸಿಕ ಕಾಯಿಲೆಗಳು. ತೀವ್ರ ರೂಪದಲ್ಲಿ ಅಂದರೆ ಯಾವ ರೀತಿ ಇರುತ್ತೆ ಡಾಕ್ಟರ್? ಅದೇ, ನಾವು ತೀವ್ರ ರೂಪದ ಮಾನಸಿಕ ಕಾಯಿಲೆಗಳು ಅಂತ ಯಾಕೆ ಹೇಳೋದಂದ್ರೆ, ಅವು ಒಂದು ಹಲವಾರು ವರ್ಷಗಳ ಕಾಲ ಮನುಷ್ಯನಿಗೆ ಕಾಡ್ತವೆ. ಮತ್ತೆ ಇನ್ನೊಂದೇನೆಂದರೆ, ಅದರಿಂದಾಗಿ ಯಾವುದೋ ಒಂದು ರೀತಿಯ ವೈಕಲ್ಯತೆ ವ್ಯಕ್ತಿಯಲ್ಲಿ ಬರ್ಬೋದು. ಅಂದರೆ ಇವಾಗ ಹೇಗೆ ಪೋಲಿಯೋ ಆದರೆ ನಮ್ಮ ಕಾಲು ಅಂಗವಿಕಲ್ವ ಆಗ್ತದೆ, ಅದೇ ರೀತಿ ಈ ಕಾಯಿಲೆಗಳು ಬಂದರೆ ಮನುಷ್ಯ ಸಾಮಾನ್ಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ಅವರ ಸಮಾಜದಲ್ಲಿ ಅವರ ಕರ್ತವ್ಯಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಂಥದ್ದಕ್ಕೆ ತೀವ್ರ ರೂಪದ ಮಾನಸಿಕ ಕಾಯಿಲೆಗಳಂತ ಹೇಳ್ತೀವಿ. ಉದಾಹರಣೆಗಳಂತಾದರೆ, ಒಂದು ಭ್ರಮೆ ಮತ್ತು ಭ್ರಾಂತಿಗಳು ಆಗುವಂಥ ಕಾಯಿಲೆ ಸ್ಕಿಜೋಫ್ರೇನಿಯಾ, ಮತ್ತು ಇನ್ನೊಂದು ಮೂಡಿನಲ್ಲಿ ತುಂಬ ತೀವ್ರವಾದ ಏರುಪೇರು ಕಾಣುವಂತಹ ಬೈಪೋಲರ್ ಡಿಸಾರ್ಡರ್ ಅನ್ನೋ ಕಾಯಿಲೆ. ಇವೆರಡು ತುಂಬ ಸಾಮಾನ್ಯವಾಗಿ ಕಾಣುವ ನಾವು ತೀವ್ರ ರೂಪದ ಮಾನಸಿಕ ಕಾಯಿಲೆಗಳು. ಅಂದರೆ ಒಂದು ನಮಗೆ ಭ್ರಮೆಯಲ್ಲಿ ಜೀವಿಸ್ತೀವಿ ಅನ್ನೋದು, ಇನ್ನೊಂದು ಹೌದು. ಇದು ಎರಡು ಕಾಯಿಲೆಗಳಲ್ಲಿ ಭ್ರಮೆ ಅಥವಾ ಭ್ರಾಂತಿ ಅಂದ್ರೆ ಏನೋ ತಪ್ಪು ಕಲ್ಪನೆಗಳು ಅಥವಾ ತಪ್ಪು ಯೋಚನೆಗಳು, ಅಪನಂಬಿಕೆಗಳು, ಯಾರೋ ನನ್ನ ಸಾಯಿಸ್ಬಿಡ್ತಾರೇನೋ ಅನ್ನೋ ಯೋಚನೆ, ಅಥವಾ ಯಾರಿಗೂ ಕೇಳಿಸ್ತಿರಲ್ಲ ಆದ್ರೂ ಸಹ ಯಾರೋ ವ್ಯಕ್ತಿ ಅವರೊಟ್ಟಿಗೆ ಮಾತಾಡ್ತಿದಾರೇನೋ, ಏನು ಇಲ್ಲದಿದ್ರೂ ಕಾಣಿಸ್ತಿದೇನೋ ಕಣ್ಮುಂದೆ ಅನ್ನೋ ಥರ ವ್ಯಕ್ತಿಗೆ ಆಗುವ ಅನುಭವಗಳಿರುತ್ತೆ. ಅದನ್ನ ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಂಡು ಬದುಕೋದು ಅದಲ್ಲ. ಅಂದರೆ ಆ ವ್ಯಕ್ತಿಗೆ ಅವೇ ಅವನ ಸತ್ಯಗಳಾಗಿ ಬಿಡ್ತವೆ ಈ ಭ್ರಮೆ ಭ್ರಾಂತಿಗಳೇ. ನಮಗೆ ಇಮ್ಯಾಜಿನೇಷನ್ ಅನ್ಸ್ಬಹುದು, ಅವರಿಗೆ ಅದು ಈಗ ನೀವು ನನ್ನ ಮುಂದೆ ಹೇಗೆ ಕೂತಿದ್ದೀರಿ, ಅದು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದ್ದೀರಿ, ಆ ಕಾಯಿಲೆಯಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸಿ ಅಷ್ಟು ಕ್ಲಿಯರ್ ಆಗಿ ನೀವು ಮಾತಾಡೋದು ಕೇಳಿಸಿದ್ರೆ ಅದು ನಮಗೆ ಇಮ್ಯಾಜಿನೇಷನ್ ಅನ್ಸ್ಬೋದು, ಆ ವ್ಯಕ್ತಿಗೆ ಅದು ಅವನದ್ದು ಸತ್ಯ ಅಂತ ಅನ್ಸ್ಲಿಕ್ಕೆ. ಅದಕ್ಕೆ ಅಷ್ಟು ತೀವ್ರ ರೂಪವಾದ ಕಾಯಿಲೆ. ಆ ಕಾಯಿಲೆ ಬಗ್ಗೆ ಮನುಷ್ಯನಿಗೆ ಅರ್ಥನೇ ಆಗಲ್ಲ ಅವನಿಗೆ ಸಮಸ್ಯೆ ಉಂಟು ಅಂತ ಹೇಳಿ, ಅಥವಾ ಅವನಿಗೆ ಹೆಲ್ಪ್ ತಗೊಳ್ಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತೇಳಿ ಎಷ್ಟೋ ಸರ್ತಿ ಅವನಿಗೆ ನಿಗಾನೇ ಇರುವುದಿಲ್ಲ. ಸೊ ಬೇರೆಯವರೇ ಅವರಿಗೆ ಟ್ರೀಟ್ಮೆಂಟನ್ನು ಮಾಡಿಸ್ಲಿಕ್ಕೆ ಕರ್ಕೊಂಡು ಬರಬೇಕಾಗ್ತದೆ. ಬಿಕಾಸ್ ಅವರಿಗೆ ಗೊತ್ತಿರಲ್ಲ ಅವ್ರು ಅದರಿಂದ ಸಫರ್ ಆಗ್ತಿದ್ದಾರೆ. ಓಕೆ ಡಾಕ್ಟರ್. ಡಾಕ್ಟರ್, ಈ ಖಿನ್ನತೆಯ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್? ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಇದು ಒಂದು ಮೂಡಿನ ಸಮಸ್ಯೆ. ಅಂದರೆ ನಮ್ಮ ಭಾವನೆಗಳ ಮೇಲೆ ಇಫೆಕ್ಟ್ ಆಗುವಂತಹ ಒಂದು ಕಾಯಿಲೆ. ಈ ವ್ಯಕ್ತಿಗೆ ಏನಾಗುತ್ತಂದ್ರೆ, ಏನು ಖುಷಿಯ ಪರಿಸ್ಥಿತಿ ಇದ್ರೂ ಕೂಡ ಅಥವಾ ಏನು ಒಂದು ಮನಸ್ಸಲ್ಲಿ ಸಮಾಧಾನ ಹುಟ್ಟಿಸ್ಬೇಕಲ್ವ ಅಂಥದ್ದು ಪರಿಸ್ಥಿತಿಗಳಿದ್ರೂ ಕೂಡ ಮನಸ್ಸು ಯಾವಾಗಲೂ ಒಂದು ಬೇಜಾರು. ಆ ಬೇಜಾರಿನಿಂದ ಏನು ಪ್ರಯತ್ನ ಮಾಡಿದ್ರು ಹೊರಗಡೆ ಬರಲಿಕ್ಕೆ ಆಗದಿರೋ ಪರಿಸ್ಥಿತಿ. ಇಲ್ಲದೆ ಬೇಜಾರು ಏನು ಕಾರಣ ಇರ್ಬೇಕಂತಿಲ್ಲ. ಅಂದ್ರೆ ಅದು ಶುರುವಾಗೋದೇನೋ ಒಂದು ಕಾರಣ ಇದ್ದು ಇರಬಹುದು, ಒತ್ತಡ ಇದ್ದು ಇರಬಹುದು. ಬಟ್ ಆ ನಂತರ
ಏನೋ ಕಷ್ಟ ಬರದಿದ್ರು, ಏನೋ ತೊಂದರೆ ಆಗದಿದ್ರು ಕೂಡ ವ್ಯಕ್ತಿಗೆ ಒಂದು ಖುಷಿಯ ಅನುಭವನೇ ಇರುವುದಿಲ್ಲ ಮನಸ್ಸಲ್ಲಿ. ಮತ್ತೆ ಒಂದು ಎಲ್ಲದರಲ್ಲೂ ಒಂದು ನಿರಾಸಕ್ತಿ, ಮೈಯಲ್ಲಿ ಒಂಥರ ಸುಸ್ತು, ಮತ್ತೆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಮತ್ತೆ ಹಸಿವಿಲ್ಲದೆ ಇರೋದು, ನಿದ್ರಾಹೀನತೆ, ಮತ್ತೆ ಹೊರಗಡೆ ಹೋಗಿ ಸಾಮಾಜಿಕವಾಗಿ ಏನು ವ್ಯಕ್ತಿ ಬದುಕೋಕೆ ಇಷ್ಟಪಡ್ತಾನೆ ಅದರಲ್ಲಿ ಯಾವುದರಲ್ಲೂ ಒಂದು ಇಂಟ್ರೆಸ್ಟ್ ಇಲ್ದಂಗೆ ಆಗೋದು. ಈ ಡಿಪ್ರೆಷನ್ನಿನ ಕಾಯಿಲೆನೇ ಜಾಸ್ತಿ ಆಗ್ತಾ ಹೋದ್ರೆ ಅದು ಆತ್ಮಹತ್ಯೆ ಯೋಚನೆ, ಅಂದ್ರೆ ನಾನು ಬದುಕೇ ಇರಬಾರ್ದು, ನಾನು ಜೀವಿಸಬಾರ್ದು ಅನ್ನುವ ಆಲೋಚನೆಗಳು ಕೂಡ ಆ ಮಟ್ಟಕ್ಕೂ ಕೂಡ ಹೋಗಬಹುದು. ಹಾಗಾದ್ರೆ ಒಂದು ಇಂತಿಷ್ಟು ಇದೇ ಸಿಂಪ್ಟಮ್ಸ್ ಇರಬೇಕು, ಡಿಪ್ರೆಷನಲ್ಲಿ ಬೇರೆ ಬೇರೆ ಸಿಂಪ್ಟಮ್ಸ್ ಇರೋಕ್ಕೂ ಚಾನ್ಸಸ್ ಇರುತ್ತಲ್ವಾ ಡಾಕ್ಟರ್? ಅಂದ್ರೆ ಇದೇ ಸಿಂಪ್ಟಮ್ಸ್ ಅಂತ ಅಲ್ಲ, ಇನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಆದಂತಹ ಸಿಂಪ್ಟಮ್ಸ್ ಕೂಡ ಇರೋಕ್ಕೆ ಚಾನ್ಸ್ ಇರುತ್ತೆ. ಅಂದ್ರೆ ಅದು ತೀವ್ರತೆ ಮೇಲೂ ಡಿಪೆಂಡ್ ಆಗ್ತದೆ. ತುಂಬಾ ತೀವ್ರ ಆಗ್ತಾ ಹೋದ್ರೆ ವ್ಯಕ್ತಿ ಕಂಪ್ಲೀಟ್ ಊಟ ಮಾಡೋದು ನಿಲ್ಲಿಸಿ ಬಿಡ್ಬೋದು, ಮನೆ ಹೊರಗಡೆ ಹೋಗೋದನ್ನೇ ನಿಲ್ಲಿಸಿ ಬಿಡ್ಬೋದು, ಅವನ ಚಟುವಟಿಕೆಗಳು ತುಂಬಾ ನಿಧಾನಗೊಂಡು ಬಿಡ್ಬೋದು, ಒಳ್ಳೆ ಫುಲ್ಲಿ ಸ್ಲೋ, ಎಲ್ಲ ಮೂಮೆಂಟ್ಗಳು ಸ್ಲೋ. ಒಂದು ನೊಣ ಬಂದು ಮುಖದ ಮೇಲೆ ಕುತ್ಕೊಂಡ್ರೆ ಓಡಿಸ್ಲಿಕ್ಕೂ ಕೂಡ ಆಗ್ತಿಲ್ಲ ಅನ್ನೋ ತರ, ಅಷ್ಟು ದೇಹದ ಚಟುವಟಿಕೆಗಳು ಅಷ್ಟು ನಿಧಾನಗೊಂಡು ಬಿಡ್ಬೋದು. ಸೊ ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೇನೆ ಕೆಲವರು ಬರೀ ಮೈಕೈ ನೋವು ಅಂತಾನೆ ಅದು ಪ್ರೆಸೆಂಟ್ ಆಗ್ಬೋದು. ಅಂದ್ರೆ ಅವರಿಗೆ ಮನಸ್ಸಿಗೆ ಬೇಜಾರಿದೆ ಅಂತ ಹೇಳಿ ಅಷ್ಟು ಗೋಚರ ಆಗ್ಲಿಕ್ಕಿಲ್ಲ, ಬಟ್ ಮೈಕೈ ಎಲ್ಲ ನೋವು, ಮೈಕೈ ಎಲ್ಲ ಸುಸ್ತು, ಕೀಲ್ ನೋವು, ಸೊಂಟ ನೋವು ಇಂಥದ್ದು ಆಗ್ಬಹುದು. ಡಾಕ್ಟರ್, ಈ ಆಂಗ್ಸೈಟಿ ಡಿಸಾರ್ಡರ್ಸ್ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಆತಂಕ ಅಥವಾ ಭಯದ ಕಾಯಿಲೆ, ಇತರ ಸಿಂಪ್ಟಮ್ಸ್ ಹೇಗಿರುತ್ತೆ ಡಾಕ್ಟರ್? ಏನಂದ್ರೆ ಈಗ ಮನುಷ್ಯನಿಗೆ ಆತಂಕ ಯಾವಾಗ ಆಗುತ್ತೆ, ಏನಾದ್ರೂ ಒಂದು ಅಪಾಯದ ಪರಿಸ್ಥಿತಿ ಇದ್ರೆ ಮನಸ್ಸಿಗೆ ಆತಂಕ ಆಗೋದು ಅಲ್ವಾ? ಬಟ್ ಈ ಆತಂಕ ಅಥವಾ ಭಯದ ಕಾಯಿಲೆಗಳಲ್ಲಿ ಏನಾಗ್ಬೋದಂದ್ರೆ, ಏನೋ ಅಂಥ ವಾಸ್ತವಿಕವಾಗಿ ಅಥವಾ ಈಗ ಸುತ್ತಲುಮುತ್ತಲು ಇಮಿಡಿಯೇಟ್ಲಿ ಏನು ಡೇಂಜರ್ ಇಲ್ಲ ಅಥವಾ ಅಪಾಯಗಳಿಲ್ಲ, ಬಟ್ ಆದ್ರೂ ಕೂಡ ಮನಸ್ಸು ಯಾವತ್ತೂ ಒಂದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಆಗದೆ ಇರೋದು, ಬರೀ ಕೆಟ್ಟ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು, ಏನೋ ದೊಡ್ಡ ತೊಂದರೆ ಬಂದ್ಬಿಡುತ್ತೆ, ನನ್ನ ಆರೋಗ್ಯಕ್ಕೆ ಏನೋ ದೊಡ್ಡ ತೊಂದರೆ ಬಂದ್ಬಿಡುತ್ತೆ, ಅಥವಾ ನನ್ನ ಕರಿಯರ್ಗೆ, ನನ್ನ ಫ್ಯಾಮಿಲಿಗೆ, ನನ್ನ ಆರ್ಥಿಕ ಪರಿಸ್ಥಿತಿಗಳಿಗೆ ಏನೋ ತುಂಬಾ ಕುತ್ತು ಬಂದ್ಬಿಡುತ್ತೆ ಅನ್ನೋ ತರ ಆಲೋಚನೆಗಳು. ಮನುಷ್ಯನಿಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂಥರ ನೆಮ್ಮದಿಯಾಗಿ ಇದ್ದಾಗ ಅನ್ಸಲ್ಲ, ತುಂಬಾ ಕಳವಳ, ಗಾಬರಿ. ಈ ತರ ಇರುವ ವ್ಯಕ್ತಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಅಂತೂ ಕೂಡ ಆಗುತ್ತೆ. ಪ್ಯಾನಿಕ್ ಅಟ್ಯಾಕ್ಸ್ ಅಂದ್ರೆ ಒಮ್ಮೆ ಆತಂಕ ಏರಿ ಬಿಡುದು, ಮೈಯಲ್ಲಿ ಎದೆ ಡಬ ಡಬ ಬಡ್ಕೊಳ್ಳೋದು, ಬಾಯಿ ಒಣಕೊಳ್ಳೋದು, ಹೊಟ್ಟೆ ಎಲ್ಲ ತೊಳಸ್ದಂಗ ಆಗೋದು, ತಲೆ ತಿರುಗೋದು, ಈ ತರ ಆಗುವ ಪರಿಸ್ಥಿತಿಗಳು ಕೂಡ ಬರುತ್ತೆ ತುಂಬಾ ಆತಂಕ ಜಾಸ್ತಿ ಆದಾಗ. ಡಾಕ್ಟರ್, ಈಗ ಡಿಪ್ರೆಷನ್ ಒಂದು ಯಾವ್ದಾದ್ರು ಒಂದು ಕಾರಣ ಇರುತ್ತೆ, ಬಟ್ ಈ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ಕಾರಣ ಏನಿರುತ್ತೆ ಡಾಕ್ಟರ್? ಒಂದೇನಂದ್ರೆ ಚಿಕ್ಕದಿರುವಾಗ ಏನೋ ಕೆಟ್ಟ ಅನುಭವಗಳಾಗಿದ್ರೆ, ಕಹಿ ಅನುಭವಗಳಾಗಿದ್ರೆ, ಈಗ ಉದಾಹರಣೆಗೆ ಮನೆಯಲ್ಲಿ ಯಾರೋ ಸಣ್ಣಕ್ಕಿರುವಾಗಲೇ ತೀರ್ಕೊಂಡಿದ್ರೆ, ಅಥವಾ ಚಿಕ್ಕ ವಯಸ್ಸಲ್ಲೇ ಮನೆಯವರಿಗೆ ಯಾರಿಗಾದ್ರೂ ತುಂಬಾ ಕಾಯಿಲೆ ಆಗಿದ್ರೆ, ಅಥವಾ ವ್ಯಕ್ತಿಗೆ ತುಂಬಾ ಕಾಯಿಲೆಗಳು ಕಂಡು ಬಂದಿದ್ರೆ, ಮತ್ತೆ ಏನೋ ಕಾರಣಗಳಿಂದ ಅಪ್ಪ ಅಮ್ಮಂದ್ರಿಗೆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಬೆಳೆಸಲಿಕ್ಕೆ ಆಗಿರದಿದ್ರೆ, ಅಂದ್ರೆ ವ್ಯಕ್ತಿಗೆ ಚಿಕ್ಕದಿರುವಾಗ, ಅದನ್ನು ಸಣ್ಣ ಮಕ್ಕಳಿಗೆ ಏನಂದ್ರೆ ಒಂದು ಸೇಫ್ಟಿ ಅಥವಾ ಸುರಕ್ಷತೆಯ ಭಾವನೆ ಇರಬೇಕು ಮನೆಯಲ್ಲಿ, ಶಾಲೆಯಲ್ಲಿ. ಯಾವಾಗ ವ್ಯಕ್ತಿಗೆ ಪ್ರತಿನಿತ್ಯ ಒಂದು ಸುರಕ್ಷತೆಯ ಭಾವನೆ ಇರೋದಿಲ್ಲ, ಭಯದ ವಾತಾವರಣದಲ್ಲೇ ಬೆಳಿತಾನೆ. ಅದು ಹಲವಾರು ಕಾರಣಗಳಿರ್ಬೋದು ನಮ್ಮ ಸುತ್ತಮುತ್ತಲು. ಈಗ ಉದಾಹರಣೆಗೆ ಕೊರೋನಾ ವೈರಸ್ ಪ್ಯಾಂಡಮಿಕ್, ಒಂದು ಭಯದ ವಾತಾವರಣದಲ್ಲೇ ಎಷ್ಟೋ ದಿವಸ ನಾವು ಇದ್ವಿ. ಹೀಗಾಗುವಾಗ ಆತಂಕ ಮನುಷ್ಯನಲ್ಲಿ ತುಂಬಾ ಜಾಸ್ತಿ ಆಗ್ಬಿಡ್ಬೋದು. ಡಾಕ್ಟರ್, ಈ ಡಿಪ್ರೆಷನ್ ಅಂತ ನಾವೀಗಾಗಲೇ ಮಾತಾಡಿದ್ವಿ. ಈ ಡಿಪ್ರೆಷನ್ ಟೈಮಲ್ಲಿ ಪ್ರತಿನಿತ್ಯ ಒಬ್ರು ಡಿಪ್ರೆಷನಲ್ಲಿ ಇರ್ತಾರಾ, ಅಥವಾ ಕೆಲವೊಮ್ಮೆ ಸಡನ್ ಆಗಿ ಏನೋ ಒಂದು ಖುಷಿ ಬಂತು, ಮೂಡ್ ಸಡನ್ ಆಗಿ ಅಪ್ ಆಗುವಂಥದ್ದು, ಮತ್ತೇನೋ ಸಡನ್ ಆಗಿ ಮೂಡ್ ಡೌನ್ ಆಗುವಂಥದ್ದು, ಇಂಥದ್ದಿರುತ್ತಾ? ಇಲ್ಲ, ನಾವು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ, ಅಂದ್ರೆ ತೀವ್ರ ರೂಪವಾದ ಖಿನ್ನತೆ, ಅದರಲ್ಲಿ ವ್ಯಕ್ತಿಗೆ ಪ್ರತಿನಿತ್ಯ ಬೇಜಾರಿನ ಅನುಭವನೇ ಆಗುತ್ತೆ. ಎಷ್ಟೇ ಖುಷಿಯಾಗುವಂತಹ ಪರಿಸ್ಥಿತಿ ಬಂದರೂ ಸಹ ಖುಷಿಯ ಒಂದು ಸಮಾಧಾನದ ಅನುಭವ ಆಗಲ್ಲ ಅವರಿಗೆ. ಅದು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್. ಬಟ್ ಮೇಜರ್ ಡಿಪ್ರೆಷನ್ ಇಲ್ಲ ಅಂದ್ರೆ ಈ ರೀತಿ ಆಗುವ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದ್ರೆ, ಏನೋ ಒಂದು ಈಗ ತಕ್ಷಣಕ್ಕೆ ಏನೋ ಒತ್ತಡದ ಪರಿಸ್ಥಿತಿ ಉಂಟಾಗಿದೆ, ಅದರಿಂದಾಗಿ ಬೇಜಾರಾಗ್ತಾ ಉಂಟು. ಆ ಒತ್ತಡದ ಪರಿಸ್ಥಿತಿ ಸರಿ ಹೋಗ್ಬಿಟ್ರೆ ಆ ಬೇಸರ ಸರಿ ಹೋಗ್ಬಿಡ್ಬೋದು. ಆ ಟೈಮಲ್ಲಿ ವ್ಯಕ್ತಿಗೆ ಬರೀ ಕೌನ್ಸಿಲಿಂಗ್ ಬೇಕು, ಅಥವಾ ಯಾರಾದ್ರೂ ಮಾತಾಡಿ ಅವರಿಗೆ ಸಮಜಾಯಿಸಬೇಕು ಏನಾಗ್ತಾ ಉಂಟು. ಫ್ರೆಂಡ್ಸ್ ಸಿಕ್ಕಿದ್ರು, ಯಾರಿಗಾದ್ರೂ ಸಾಕಾಗ, ಯಾರೊಟ್ಟಿಗಾದ್ರೂ ಕ್ಲೋಸ್ ಇರೋರೊಟ್ಟಿಗೆ ಮಾತಾಡಿದ್ರು ಸಹ ಸಮಾಧಾನ ಆಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ಈ ಮಾನಸಿಕ ಕಾಯಿಲೆಗಳು ಒಂದು ನೋವಾಗಿ ಪರಿವರ್ತನೆ ಆಗೋ ಚಾನ್ಸಸ್ ಇದೆಯಾ ದೇಹದಲ್ಲಿ ಯಾವ್ದಾದ್ರು? ಹೌದು, ನಾವು
ತುಂಬ ಸರ್ತಿ ಏನು ನೋಡ್ತೀವಂದರೆ ನಮಗೇನು ಪೇಷಂಟ್ಸ್ ಬರ್ತಾರೆ ಅವರು ಎಷ್ಟೋ ಸರ್ತಿ ಅವರಿಗೆ ಬೇಜಾರು ಅಥವಾ ಟೆನ್ಷನ್ನು ಅಂಥೇಳಿ ಹೇಳ್ಕೊಂಡು ಬರೋ ಬದಲು ಅವರಿಗೆ ಕುತ್ತಿಗೆಯಲ್ಲಿ ನೋವಿದೆ, ಬೆನ್ನಿನಲ್ಲಿ ನೋವಿದೆ, ಮೈಕೈಯಲ್ಲಿ ಒಂಥರ ಸುಸ್ತಿದೆ, ತಲೆನೋವು. ಸೊ ನಾವು ಯಾವುದೇ ವ್ಯಕ್ತಿ ತಲೆನೋವು ಅಥವಾ ಮೈಕೈ ನೋವು, ಸೊಂಟ ಅಥವಾ ಕುತ್ತಿಗೆ ನೋವು ಈ ಥರದ್ದು ನೋವುಗಳ ಸಮಸ್ಯೆಗಳನ್ನು ಇಟ್ಕೊಂಡು ಬಂದರೆ ಯಾವತ್ತು ನಾವು ಏನಾದರೂ ಅದು ಒತ್ತಡದಿಂದಾಗಿ ಇರಬಹುದಾ, ಅವರಿಗೆ ಅವರ ಜೀವನದ ಪರಿಸ್ಥಿತಿಗಳಿಂದಾಗಿ ಯಾವುದೇ ರೀತಿ ಮಾನಸಿಕ ಒತ್ತಡ ಆಗ್ತಾ ಇದೆಯಾ ಅಂತ ಹೇಳಿ ಒಂದು ನೋಡಬೇಕು. ಇನ್ನೊಂದು ನಾನು ಮುಂಚೆನೆ ಹೇಳಿದ ಹಾಗೇನೆ ಖಿನ್ನತೆ, ಡಿಪ್ರೆಷನ್ ಏನಿದೆ ಅದು ಕೂಡ ತುಂಬಾ ಸಾಮಾನ್ಯವಾಗಿ ಬರೀ ಮೈಕೈ ನೋವುಗಳ ರೂಪದಲ್ಲೇ ವ್ಯಕ್ತಿಯಲ್ಲಿ ಕಾಣಿಸಬಹುದು. ಇನ್ಫ್ಯಾಕ್ಟ್ ಎಷ್ಟೋ ಸರ್ತಿ ಏನಾಗುತ್ತಂದ್ರೆ ಇಲ್ಲಿ ಬರುವ ಪೇಷಂಟ್ಸ್ ಹೆಚ್ಚಾಗಿ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಟ್ರೀಟ್ಮೆಂಟ್ ಪಡಿಲಿಕ್ಕೆ ಹೋಗ್ತಾರೆ. ಹೌದು, ಅಲ್ಲಿ ಹೋಗ್ತಾರೆ. ಬಟ್ ಅವರು ಡಾಕ್ಟರ್ಗಳಿಗೆ ಎಲ್ಲ ಪರೀಕ್ಷೆ ಮಾಡುವಾಗ ಗೊತ್ತಾಗ್ತದೆ ಇವರಿಗೆ ಏನು ದೈಹಿಕ ಕಾಯಿಲೆಗಳಿದ್ದಾಗ ಕಾಣಲ್ಲ ಅಂತ. ಆಮೇಲೆ ಅವರು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ, ಮನೋರೋಗ ವಿಭಾಗಕ್ಕೆ ಆಗ ಬರ್ತಾರೆ ಎಷ್ಟೋ ಜನ. ಅದು ಹೇಗೆ ಲಿಂಕ್ ಡಾಕ್ಟರ್ ಮಾನಸಿಕ ಕಾಯಿಲೆಗೆ ದೈಹಿಕ ನೋವಿಗೂ ಅದೊಂದು ಲಿಂಕ್ ಹೇಗೆ? ಹಾರ್ಮೋನ್ಸ್ ಏನಾದರೂ ಇರುತ್ತಾ ಅದಕ್ಕೆ? ಅಲ್ಲ, ಏನ್ ಗೊತ್ತಾ, ನಾವು ಮನಸ್ಸು ಮತ್ತೆ ದೇಹ ಬೇರೆ ಬೇರೆಯಾಗಿ ನೋಡಬಾರ್ದು. ಮನಸ್ಸು ಮತ್ತೆ ದೇಹ ತುಂಬಾ ಇಂಟರ್ಲಿಂಕ್ಡ್ ಇದೆ, ಅದಕ್ಕೆ ತುಂಬಾ ಅನ್ಯೋನ್ಯವಾದ ಒಂದು ಸಂಬಂಧ ಇದೆ. ಈಗ ಉದಾಹರಣೆಗೆ ನೀವು ಪರೀಕ್ಷೆಗೆ ಹೋಗೋಕ್ ಮುಂಚೆ ನೀವು ಅನುಭವಿಸಿರ್ಬೋದು, ಒಂಥರ ಕೈಕಾಲೆಲ್ಲ ತರ ಅಂತದೆ, ಎದೆ ಡಬಡಬ ಅಂತದೆ, ಬಾಯೆಲ್ಲ ಒಣಕೊಳ್ತದೆ, ಟೀಚರ್ ಮುಂದೆ ಕೂತ ತಕ್ಷಣ ಮೈಂಡ್ ಎಲ್ಲ ಬ್ಲಾಂಕ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಅಲ್ವಾ? ದೇಹ ಎಲ್ಲ ಒಂಥರ ಸುಸ್ತಾಗ್ಬಿಡುತ್ತೆ ಎಕ್ಸಾಮ್ ಮುಗಿಯುವಾಗ. ಅದು ಹೇಗಾಗ್ತದೆ? ಯಾಕಂದ್ರೆ ಮಾನಸಿಕವಾಗಿ ನಮ್ಗೆ ಅಷ್ಟು ಒತ್ತಡ ಇರೋ ಕಾರಣದಿಂದ ಎಕ್ಸಾಮ್ ಇಂದಾಗಿ ಈ ಥರದ್ದು ಲಕ್ಷಣಗಳು ಕಾಣಿಸುತ್ತೆ ದೇಹದಲ್ಲಿ. ಇದೇ ನೀವು ಇಮ್ಯಾಜಿನ್ ಮಾಡಿ, ಆ ಪರೀಕ್ಷೆಯಲ್ಲಿದ್ದ ಒತ್ತಡದ ಒಂದು ಪ್ರೆಷರ್ ನಿಮಗೆ ವರ್ಷಾನ್ಗಟ್ಲೆ ಇದ್ರೆ ನಿಮ್ಮ ದೇಹಕ್ಕೆ ಏನಾಗ್ಬೋದು ಅಂತ. ಆಗ ಆಟೋಮೆಟಿಕಲಿ ವ್ಯಕ್ತಿಗೆ ಎಲ್ಲ ಕಡೆ ನೋವುಗಳು ಕಾಣಿಸ್ಬೋದು, ಸುಸ್ತು ಕಾಣಿಸ್ಬೋದು, ಬೇರೆ ಬೇರೆ ರೀತಿ. ಅದು ಮತ್ತೆ ಇನ್ನೊಂದೇನಂದ್ರೆ ಅಷ್ಟು ಮಾನಸಿಕ ಒತ್ತಡದಲ್ಲಿ ಬದುಕೋ ವ್ಯಕ್ತಿಗೆ ಅದು ಡಯಾಬಿಟೀಸ್ ರೂಪದಲ್ಲಿ, ಹೈಪರ್ ಟೆನ್ಷನ್ ರೂಪದಲ್ಲಿ, ಬೇರೆ ಬೇರೆ ದೈಹಿಕ ಕಾಯಿಲೆಗಳ ರೂಪದಲ್ಲಿ ಕೂಡ ಅದು ಕಾಣಿಸ್ಕೊಳ್ಬೋದು. ಮತ್ತೆ ಇನ್ನೊಂದು, ಯಾವ್ದಾದ್ರು ವ್ಯಕ್ತಿಗೆ ಏನಾದ್ರೂ ನೋವಿನ ಸಮಸ್ಯೆಗಳಿದ್ರೆ, ಆರ್ಥರೈಟಿಸ್ಗಳು, ಈಗ ರೊಮಟಾಯ್ಡ್ ಆರ್ಥರೈಟಿಸ್, ಕೀಲು ನೋವು ಅಂತ ಏನ್ ಹೇಳ್ತೀವಿ, ಅಂಥದ್ದು ಏನಾದ್ರೂ ಇದ್ರೆ ಮಾನಸಿಕ ಒತ್ತಡ ಆ ವ್ಯಕ್ತಿಗೆ ಬಂದಲ್ಲಿ ಆ ನೋವುಗಳು ಕೂಡ ಉಲ್ಬಣಗೊಳ್ತವೆ. ಓಕೆ, ಆಲ್ರೆಡಿ ಇದ್ದದ್ದು ಇನ್ನಷ್ಟು ಇಂಟೆನ್ಸಿಟಿ ಜಾಸ್ತಿ ಆಗ್ತದೆ. ಹೌದು ಡಾಕ್ಟರ್. ಈಗ ಈ ಆತ್ಮಹತ್ಯೆ ವಿಚಾರ ಬಂದಾಗ ಮನಸ್ಸಲ್ಲಿ ಆಗ ಏನ್ ಮಾಡ್ಬೇಕು? ಒಂದೇನಂದ್ರೆ, ಯಾವುದೇ ವ್ಯಕ್ತಿ ನಾನು ಬದುಕಲಿಕ್ಕೆ ಇಷ್ಟಪಡ್ತಿಲ್ಲ ಅಥವಾ ನಾನು ಸಾಯ್ಬೇಕು ಅಂತ ಹೇಳಿ ಹೇಳ್ತಾನಂದ್ರೆ, ಸುಸೈಡ್ ಇದ್ದು ಮಾತಾಡ್ತಾನಂದ್ರೆ ಅದನ್ನ ನಾವು ತುಂಬಾ ಸೀರಿಯಸ್ ಆಗಿ ನೋಡ್ಬೇಕು. ಯಾಕಂದ್ರೆ ಒಂದ್ ರೀತಿಯ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಒಂದು ಅಪನಂಬಿಕೆ ಇದೆ. ಏನಂದ್ರೆ ಅವ್ನು ಯಾರಿಗೂ ಹೇಳಲೇ ಇಲ್ಲ, ಒಂದಿನ ನೋಡುವಾಗ ಅವ್ನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನಂತ. ಬಟ್ ಅದು ಸುಳ್ಳು. ಆ ವ್ಯಕ್ತಿ ಡೆಫಿನೆಟ್ಲಿ ಯಾರ ಹತ್ರ ಆದ್ರೂ ಏನಾದ್ರೂ ಎಕ್ಸ್ಪ್ರೆಸ್ ಮಾಡಿರ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಸೊ ಯಾರಾದ್ರೂ ವ್ಯಕ್ತಿ ಅದನ್ನ ಹೇಳಿದ್ರೆ ಅದನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು. ಇನ್ನೊಂದೇನಂದ್ರೆ, ನಾವು ಎಷ್ಟೋ ಜನ ಆತ್ಮಹತ್ಯೆ ಯೋಚನೆ ಮಾಡುವವರಲ್ಲಿ ಡಿಪ್ರೆಷನ್ ಅಥವಾ ಖಿನ್ನತೆ ಕಾಯಿಲೆ ನೋಡ್ತೇವೆ, ಆಯ್ತಾ? ಮತ್ತೆ ಇನ್ನೊಂದು ವರ್ಗ ಎಲ್ಲಿ ನಾವು ಆತ್ಮಹತ್ಯೆಯ ವಿಚಾರಗಳು ನೋಡ್ತೇವಂದ್ರೆ, ಏನಾದ್ರೂ ತುಂಬಾ ಅಂದ್ರೆ ತಕ್ಷಣ ಏನಾದ್ರೂ ಒತ್ತಡ ಬಂದ್ರೆ, ಈಗ ಯಾರೊಬ್ಬ ಅವನ ಕೆಲಸ ಕಳ್ಕೊಂಡ್ಬಿಟ್ರೆ ಅಥವಾ ಏನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಆದ್ರೆ ಸಡನ್ ಆಗಿ, ಈಗ ಯಂಗ್ಸ್ಟರ್ಸ್ ಅಲ್ಲಿ ಏನೋ ಲವ್ ಫೇಲ್ಯೂರ್ ಆಯ್ತು ಅಂತ, ಸೊ ಆ ಸ್ಟ್ರೆಸ್ ನ ತಡಿಯಕ್ಕಾಗದೆ, ಅದನ್ನ ನಿಭಾಯಿಸ್ಲಿಕ್ಕಾಗದೆ, ಆಗ ಬದುಕೋಕ್ಕಿಂತ ಸಾಯೋದೇ ಮೇಲು ಅಂತ ಹೇಳಿ ಆ ವ್ಯಕ್ತಿಗೆ ಕಾಣಿಸ್ಬಿಡ್ಬೋದು. ಸೊ ಇಂಥದ್ದು ಯಾರಲ್ಲಾದ್ರೂ ಕಂಡ್ರೆ ಅವರಿಗೆ ಡೆಫಿನೆಟ್ಲಿ ಏನೂ ಹಿಂದೆ ಮುಂದೆ ನೋಡದೆ, ಅಂದ್ರೆ ಒಂಥರ ಅಸಹ್ಯ ಭಾವನೆ ಪಡದೆ, ಯಾಕಂದ್ರೆ ಮಾನಸಿಕ ಕಾಯಿಲೆಗಳ ಬಗ್ಗೆ ತುಂಬಾ ಏನ್ ಹೇಳಿ ಸ್ಟಿಗ್ಮಾ ಇದೆ ಅಲ್ವಾ? ನಾವು ಯಾರಾದ್ರೂ ಮಾನಸಿಕ ಕಾಯಿಲೆ ಇದೆ ಅಂದ್ರೆ ಅವ್ರ ಬಗ್ಗೆ ಏನೋ ಒಂಥರ ಡಿಫ್ರೆಂಟ್ ಆಗಿ ನೋಡಕ್ ಶುರು ಮಾಡ್ತೀವಿ. ಅಂಥದ್ದನ್ನ ದೂರ ಇಟ್ಬಿಟ್ಟು ಈ ವ್ಯಕ್ತಿಗೆ ಮನೋರೋಗ ವಿಭಾಗದ ಡಾಕ್ಟರ್ಸ್, ಸೈಕ್ಯಾಟ್ರಿಸ್ಟ್ಗಳು, ಸೈಕಾಲಜಿಸ್ಟ್ಗಳು, ಸೋಷಿಯಲ್ ವರ್ಕರ್ಸು ಅಂಥವ್ರದ್ದು ಹೆಲ್ಪ್ ಬೇಕು ಅಂತ ಹೇಳಿ ಆದಷ್ಟು ಬೇಗ ಹೆಲ್ಪ್ನ ನಾವು ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಸುಸೈಡಲ್ ಥಾಟ್ಸ್ ಯಾರಿಗೆ ಬರುತ್ತೆ ಅವ್ರು ಡೈರೆಕ್ಟಾಗಿ ಮಾಡ್ಕೊಳಕ್ಕೆ ಹೋಗಲ್ಲ, ಬದಲಾಗಿ ಯಾವುದೇ ಒಂದು ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ ಅಂತ. ಅದು ಇಂಥ ಸಡನ್, ಈಗ ನೀವು ಹೇಳಿದ್ರಿ ಕೆಲವೊಮ್ಮೆ ಸಡನ್ ಆಗುತ್ತೆ, ಲವ್ ಫೇಲಿಯರ್ ಆಗಿರ್ಬೋದು ಅಥವಾ ಏನೊಂದು ಸಡನ್ ಆಗಿ ಮೊಮೆಂಟ್ಸಿಗೆ, ಎಮೋಷ್ನಲ್ ಮೊಮೆಂಟ್ಸಿಗೆ, ಅಂಥ ಮೊಮೆಂಟ್ಸಲ್ಲೂ ಹೇಳ್ಕೋತಾರೆ ಅವರು? ಡೆಫಿನೆಟ್ಲಿ ನಮ್ಮ ಹೆಲ್ಪ್ ಲೈನ್ ನಾವೇನು ಹೇಳಿದ್ವಿ, ಈ ಹೆಲ್ಪ್ ಲೈನ್ಗಳ ಯೂಸ್ ಯಾಕೆ ಇರುತ್ತೆ ಅಂತ ಅಂದ್ರೆ, ಆ ಮೊಮೆಂಟ್ ಅಲ್ಲಿ ಆ ವ್ಯಕ್ತಿಗೆ ಯಾರ ಹತ್ರ ಆದ್ರೂ ಇದನ್ನ ಹೇಳ್ಕೊಳ್ಬೇಕಂತ ತುಂಬಾ ಒಂದು ಇದು ಇರುತ್ತೆ, ಬಯಕೆ ಇರುತ್ತೆ. ಬಟ್ ಎಷ್ಟೋ ಸರ್ತಿ ಏನಾಗುತ್ತೆ ಅಂದ್ರೆ, ಯಾರ ಹತ್ರ ಆದ್ರೂ ಹೋಗಿ ಹೇಳ್ಕೊಂಡ್ರೆ ಅವರಿಗೆ
ಒಂದು ಸಮಾಧಾನದಿಂದ ಕೇಳೋ ಬದಲು ಅದ್ರ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ಅವ್ರನ್ನೊಂದು ಬೇರೆ ರೀತಿಯಲ್ಲೇ ನೋಡಿ ನಾವು ಹಾಗೆ ಮಾಡಿಬಿಡ್ತೇವೆ, ಎಸ್ಪೆಷಲಿ ಮನೆಯವರು, ಹತ್ತಿರದವರು. ಸೊ ಆ ಹೆಲ್ಪ್ ಲೈನ್ ಅಲ್ಲಿ ಏನಾಗುತ್ತಂದ್ರೆ, ಯಾರೋ ಒಬ್ಬ ಗೊತ್ತಿಲ್ಲದ ವ್ಯಕ್ತಿ ಒಟ್ಟಿಗೆ, ಕೌನ್ಸಿಲರ್ ಒಟ್ಟಿಗೆ ನೀವು ಮಾತಾಡ್ತಿದ್ರಿ, ಗೊತ್ತಿಲ್ಲದ ಯಾರೋ ಒಬ್ಬ ಮೆಂಟಲ್ ಹೆಲ್ತ್ ಸ್ಪೆಷಲಿಸ್ಟ್ ಒಟ್ಟಿಗೆ ಮಾತಾಡ್ತಿದ್ರಿ, ಆಗ ಹೇಳ್ಕೊಳಕ್ಕೆ ಓಪನ್ ಅಪ್ ಆಗಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಅಲ್ವಾ ಎಷ್ಟೋ ಜನ ಹೆಲ್ಪ್ ಲೈನಿಗೆ ಕಾಲ್ ಮಾಡಿ ಮಾತಾಡೋದು. ಸೊ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ವ್ಯಕ್ತಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡಿರ್ತಾನೆ. ಮತ್ತೆ ಅವರ ವರ್ತನೆಗಳಲ್ಲೂ ಕೂಡ ವ್ಯತ್ಯಾಸಗಳನ್ನು ನಾವು ತುಂಬಾ ಗಮನವಿಟ್ಟು ನೋಡಿದ್ರೆ, ಸೊ ಇವಾಗ ಒಬ್ಬ ಸ್ಟೂಡೆಂಟ್ ಆಗಿದ್ರೆ ಅವನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಅವನು ಹೇಗೆ ಓದ್ತಾ ಇದ್ದಾನೆ, ಹೇಗೆ ಮಾರ್ಕ್ ತೆಗಿತಾ ಇದ್ದಾನೆ, ಅದರಲ್ಲಿ ಕೊರತೆಗಳು ಕಾಣ್ತಾ ಹೋಗ್ಬೋದು, ಆಬ್ಸೆಂಟ್ ಆಗ್ತಾ ಹೋಗ್ಬೋದು, ಅಥವಾ ಸಾಮಾಜಿಕ ಜೀವನದಿಂದ ಸ್ವಲ್ಪ ಹಿಂಜರಿತಾ ಹೋಗ್ಬೋದು ವ್ಯಕ್ತಿ. ಈಗ ಮನೆಯಲ್ಲಿ ಊಟ ಎಲ್ಲರೊಟ್ಟಿಗೆ ಕುತ್ಕೊಂಡು ಮಾಡದೆ ಇರೋದು, ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗಿ ಏನೋ ಫಿಲ್ಮ್ ನೋಡ್ಲಿಕ್ಕೋ ಅಥವಾ ಆಟ ಆಡ್ಲಿಕ್ಕೆ ಹೋಗೋದನ್ನ ಕಡಿಮೆ ಮಾಡ್ತಾ ಹೋಗೋದು. ಇಂಥದ್ದು ಕೆಲವು ಲಕ್ಷಣಗಳು ಕಂಡ್ರೂ ಕೂಡ ನಾವು ಯಾವತ್ತೂ ಅದನ್ನ ನೆಗ್ಲೆಕ್ಟ್ ಮಾಡದೆ ಏನಾದರೂ ಈ ಥರದ್ದು ಸಮಸ್ಯೆಗಳಿರ್ಬೋದಾ ಅಂತ ಹೇಳಿ ಅದನ್ನ ಪತ್ತೆ ಹಚ್ಚೋಕ್ಕೆ ಪ್ರಯತ್ನ ಮಾಡಬೇಕು. ಇಂಥ ಲಕ್ಷಣಗಳು ಕಂಟಿನ್ಯೂಸ್ ಆಗಿರುತ್ತಾ ಅಥವಾ ಅವಾಗ ಅವರು ನಾರ್ಮಲ್ ಆಗಿ ಇರುವಂಥದ್ದು, ಕೆಲವೊಮ್ಮೆ ಈ ರೀತಿಯ ಲಕ್ಷಣಗಳು ತೋರಿಸುವಂಥ ಚಾನ್ಸಸ್ ಕೂಡ ಇರುತ್ತಾ? ಅಂದ್ರೆ ಅದು ಯಾವ ಕಾಯಿಲೆಯಿಂದಾಗಿ ಆತ್ಮಹತ್ಯೆ ಯೋಚನೆಗಳು ಬರ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಬ್ಬ ಡಿಪ್ರೆಷನ್ ಅಲ್ಲಿ ಇರುವ ವ್ಯಕ್ತಿ, ತುಂಬಾ ತೀವ್ರವಾದ ಡಿಪ್ರೆಷನ್ ಇದ್ರೆ ಅವನಿಗೆ ಪ್ರತಿನಿತ್ಯ ಎದ್ದಾಗ್ಲೇ ಬದುಕೋದು ಹೇಗೆ ಅಂತ ಹೇಳಿ ಕಷ್ಟ ಅನ್ಸ್ಬೋದು. ಅಂಥವನಿಗೆ ಪ್ರತಿದಿನನೂ ಆ ಸಮಸ್ಯೆ ಕಾಡ್ಬೋದು. ಅದೇ ಏನೋ ತುಂಬಾ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಒತ್ತಡಗಳನ್ನು ಯಾರೋ ಒಬ್ಬ ಅನುಭವಿಸ್ತಾ ಇದ್ರೆ ಅವನಿಗೇನೋ ಒಂದು ಈ ತಕ್ಷಣಕ್ಕೆ ಇವತ್ತು ಏನೋ ಕಷ್ಟ ಬಂದಾಗ, ಒತ್ತಡ ಬಂದಾಗ ಆಗ ಆ ಥರದ ಆಲೋಚನೆಗಳು ಬರಬಹುದು. ಸಮಸ್ಯೆ ಮೇಲೆ ಡಿಪೆಂಡ್ ಆಗ್ತದೆ. ಡಾಕ್ಟರ್, ಈ ಮಕ್ಕಳಲ್ಲಿ ಮತ್ತೆ ಈ ಟೀನೇಜರ್ಸ್ ಅಲ್ಲಿ ಅಂದ್ರೆ ಹದಿಹರೆಯದ ವಯಸ್ಕರಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ನಾವು ಕಾಣಬಹುದು ಡಾಕ್ಟರ್? ಮಕ್ಕಳಲ್ಲಿ ನಾವು ಕಾಮನ್ ಆಗಿ ಕ್ಲಿನಿಕಲ್ಲಿ ಏನು ನೋಡ್ತೀವಿ ಅಂದರೆ ಕಲಿಕಾ ದೌರ್ಬಲ್ಯ, ಲರ್ನಿಂಗ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ, ಅಥವಾ ಕೆಲವು ಮಕ್ಕಳಿಗೆ ಏನು ಬುದ್ಧಿಮಾಂದ್ಯತೆ ಇರ್ಬೋದು, ಇಂಟೆಲಿಜೆನ್ಸ್ ಕೊರತೆ ಇರ್ಬೋದು. ಇನ್ನು ಕೆಲವು ಮಕ್ಕಳು ತುಂಬಾ ಹೈಪರ್ ಆಕ್ಟಿವ್ ಇರ್ತಾರೆ, ಮತ್ತೆ ಗಮನ ಅಷ್ಟೊಂದು ಇರಲ್ಲ, ಯಾವುದೇ ವಿಷಯದಲ್ಲೂ ಗಮನ ಇರೋದಿಲ್ಲ. ಒಂದು ADHD ಅನ್ನುವ ಕಾಯಿಲೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಇನ್ನು ಕೆಲವು ಮಕ್ಕಳು ತುಂಬಾ ಕೀಟ್ಲೆ, ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ. ಅಂದ್ರೆ ಸಾಮಾನ್ಯ ಮಟ್ಟಿಗೆ ಅಲ್ಲ, ಅಂದ್ರೆ ತುಂಬಾನೇ ಜಾಸ್ತಿ ಆ ಸಮಸ್ಯೆಗಳಾಗೋದು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರಿಗೆ ಶಾಲೆಯಲ್ಲಿ ನಾರ್ಮಲ್ ಆಗಿ ಬೇರೆ ಮಕ್ಕಳ ತರ ಓದ್ಲಿಕ್ಕೆ ಆಗದೆ ಇರೋದು, ಟೀಚರ್ಸ್ ಇಂದ ತುಂಬಾ ಕಂಪ್ಲೇಂಟ್ಸ್ ಬರೋದು, ಈ ತರದ್ದು ಸಮಸ್ಯೆಗಳಲ್ಲಿ ಮಕ್ಕಳಲ್ಲಿ ಕಾಣಬಹುದು ನಾವು. ಮತ್ತೆ ಮಕ್ಕಳಲ್ಲಿ ಮತ್ತೆ ಹದಿಹರೆಯದವರಲ್ಲಿ, ಟೀನೇಜರ್ಸ್ ಅಲ್ಲಿ, ವಯಸ್ಕರಲ್ಲಿ ಯಾವುದೆಲ್ಲ ಮಾನಸಿಕ ಕಾಯಿಲೆಗಳು ಕಾಣಿಸಬಹುದು ಅವು ಮಕ್ಕಳಲ್ಲಿ ಅಥವಾ ಟೀನೇಜರ್ಸ್ ಅಲ್ಲೂ ಕಾಣಬಹುದು. ಬಟ್ ಟೀನೇಜರ್ಸ್ ಅಲ್ಲಿ ವಿಶೇಷವಾಗಿ ಏನಾಗುತ್ತಂದ್ರೆ ಅವರಿಗೆ ಅವರ ದೇಹದ ಬಗ್ಗೆ ತುಂಬಾ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ, ತುಂಬಾ ಕಾನ್ಶಿಯಸ್ ಆಗ್ತಾ ಹೋಗ್ತಾರೆ. ಸೊ ನಾನು ಯಾವ ರೀತಿ ಕಾಣಿಸ್ತೀನಿ, ನಾನು ಚಂದ ಕಾಣ್ತೀನಾ ಅಥವಾ ನಾನು ಹಾಗೆ ಕಾಣ್ತೀನ, ಹೀಗೆ ಕಾಣ್ತೀನ, ಡ್ರೆಸ್ಸಿನ ಬಗ್ಗೆ ತುಂಬಾ ಗಮನ, ಈ ಥರದ್ದೆಲ್ಲ ಏನು ಇರೋ ಕಾರಣದಿಂದ ಹದಿಹರೆಯರಲ್ರಿ ಅವರು ಕೆಲವೊಮ್ಮೆ ಏನೇನೋ ತಪ್ಪು ಕಲ್ಪನೆಗಳು ಮಾಡ್ಕೊಂಡು ಬಿಡ್ಬೋದು. ಅಂದ್ರೆ ಅವರ ಲುಕ್ಸ್ ಬಗ್ಗೆನೋ ಅವರ ಎಬಿಲಿಟೀಸ್ ಬಗ್ಗೆನೋ ಏನೋ ಒಂದಿಷ್ಟೆಲ್ಲ ಕಪ್ಪು ಕಲ್ಪನೆಗಳು ಮಾಡ್ಕೊಳ್ಬಹುದು ಟೀನೇಜರ್ಸ್ ಅಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ಆ ಟೈಮಲ್ಲಿ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಕುತೂಹಲ ಜಾಸ್ತಿ ಇರುತ್ತೆ. ಸೊ ವ್ಯಸನಗಳು, ಮಾದಕ ದ್ರವ್ಯಗಳ ವ್ಯಸನಗಳು ಈಗ ತುಂಬಾ ಈಸಿಲಿ ಆಕ್ಸೆಸ್ ಎಲ್ಲ ಕಡೆ ಇರೋದ್ರಿಂದ, ಸೊ ಅದು ಆ ಥರದ ಸಮಸ್ಯೆಗಳಿಗೂ ಕೂಡ ಹದಿಹರೆಯದವರು ಬಲಿಯಾಗ್ಬಿಡ್ಬೋದು. ಮತ್ತೆ ನಾನು ಹೇಳಿದ ಹಾಗೇನೆ ವಯಸ್ಕರಲ್ಲಿ ಕಾಣುವ ಡಿಪ್ರೆಷನ್ನು, ಆತಂಕದ ಕಾಯಿಲೆಗಳು, ಭ್ರಮೆ ಭ್ರಾಂತಿಯ ಕಾಯಿಲೆಗಳು ಇವೆಲ್ಲವೂ ಕೂಡ ಟೀನೇಜ್ ವಯಸ್ಸಲ್ಲೇ ನಾವು ಕಾಣಿಸ್ಕೊಳ್ಬಹುದು. ಡಾಕ್ಟರ್, ಟೀನೇಜರ್ಸ್ ಅಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಬಹುದು, ಇದಕ್ಕೊಂದು ಅರ್ಥ ಇದೆ. ಬಟ್ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಸೊ ಅವರಿಗೆ ಈ ಸಮಸ್ಯೆಗಳು ಹೇಗೆ ಡಾಕ್ಟರ್? ಅದೇ ಅದು ಆಕ್ಚುಲಿ ರಿಯಾಲಿಟಿ ಅಲ್ಲ. ಯಾಕಂದ್ರೆ ತುಂಬಾ ಚಿಕ್ಕ ಮಕ್ಕಳಿಗೂ ಕೂಡ ಅವರ ಸುತ್ತಮುತ್ತಲು ಏನಾಗುತ್ತೆ ಅದರ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಅಪ್ಪ ಅಮ್ಮ ಏನಾದ್ರೂ ಜಗಳಾಡ್ತಾ ಇದ್ರೆ ಮಕ್ಕಳ ಮನಸ್ಸಿನ ಭಾವನೆಗಳ ಮೇಲೆ ಕೂಡ ಅದು ಇಫೆಕ್ಟ್ ಆಗುತ್ತೆ. ಅಥವಾ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ, ಅಪ್ಪ ಅಮ್ಮ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೂ ಕೂಡ ಅಯ್ಯೋ ನಮಗೇನೋ ತುಂಬಾ ಕಷ್ಟ ಇದೆ ಏನೋ ಅನ್ನೋ ತರ ಭಾವನೆಗಳು ಹುಟ್ಕೊಳ್ಬೋದು. ಸೊ ಇದು ನಾವು ವಯಸ್ಕರರು ಏನ್ ಯೋಚನೆ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಬಿಡು ಅಂತ. ಬಟ್ ಮಕ್ಕಳು ತುಂಬಾ ಸೂಕ್ಷ್ಮ ಇರ್ತಾರೆ, ಒಂಥರ ಸ್ಪಂಜ್ ಇದ್ದ ಹಾಗೆ. ಆ ಸ್ಪಂಜನ್ನ ನೀವು ನೀರೊಳಗೆ ಅದ್ದಿದ್ರೆ ಇಡೀ ಸ್ಪಂಜ್ ನೀರನ್ನು ಎಳ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಮತ್ತೆ ಮಕ್ಕಳ ಮನಸ್ಸು ಒಂಥರ ಕ್ಲೀನ್ ಸ್ಲೇಟ್ ಇದ್ದ ಹಾಗೆ. ನಾವು
ಸಮಾಜ ಅಥವಾ ಅಪ್ಪ ಅಮ್ಮಂದಿರು ಸುತ್ತಮುತ್ತಲವರು ಏನೆಲ್ಲ ನಾವು ಮಾತಾಡ್ತೀವಿ, ಏನು ಮೆಸೇಜಸ್ ಕೊಡ್ತೀವಿ ಆ ಸ್ಲೇಟಲ್ಲಿ ಬರಿತಾ ಹೋದ ಹಾಗೆ ಅಲ್ವಾ. ಸೊ ಡೆಫಿನೆಟ್ಲಿ ಮಕ್ಕಳಲ್ಲೂ ಕೂಡ ಮಾನಸಿಕ ಕಾಯಿಲೆಗಳು ಹುಟ್ಕೊಳ್ಬೋದು. ಅದು ಏನಾದರೂ ಒತ್ತಡದ ಪರಿಸ್ಥಿತಿಗಳು, ನಾನೇನು ಹೇಳಿದೆ, ಆರ್ಥಿಕವಾಗಿ ಸಮಸ್ಯೆ, ಈಗ ಲಾಕ್ಡೌನ್, ಈಗ COVID-19 ಪ್ಯಾಂಡಮಿಕ್ ಇಂದಾಗಿ ಆ ಥರ ಲಾಕ್ಡೌನ್ ಇರೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ತುಂಬಾ ಏಕಾಂಗಿತನ ಕಾಡುತ್ತೆ. ಮಕ್ಕಳಿಗೆ ಯಾರಾದರೂ ಬೇರೆಯವರು ಒಟ್ಟಿಗೆ ಇರಲಿಕ್ಕೆ ಬೇಕು, ಫ್ರೆಂಡ್ಸ್ ಬೇಕು, ಹಾಗೇನೆ ಅವರ ಬೆಳವಣಿಗೆ ಆಗೋದು, ಶಾಲೆಗಳು ಬೇಕು. ಸೊ ಅದೆಲ್ಲ ಇಲ್ಲದ ಕಾರಣದಿಂದನೂ ಕೂಡ ಅವರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರ್ಬೋದು. ಈಗ ನಾವು ಎಷ್ಟೋ ಚಿಕ್ಕ ಮಕ್ಕಳು ಈ ಲಾಕ್ಡೌನು ಇದೆಲ್ಲ ಆದ ಮೇಲೂ ಕೂಡ ಮಕ್ಕಳಲ್ಲಿ ಆತಂಕ, ಖಿನ್ನತೆಯ ಸಮಸ್ಯೆಗಳನ್ನು ನಾವು ಎಲ್ಲ ಸೈಕ್ಯಾಟ್ರಿಸ್ಟ್ಗಳು ನೋಡ್ತಾ ಇದ್ದೀವಿ. ಓಕೆ. ಸೊ ಏನಂದರೆ ಈಗ ದೊಡ್ಡವರಿಗೆ ಆದರೆ ಅಟ್ಲೀಸ್ಟ್ ಫಿಲ್ಟರ್ ಮಾಡ್ಕೋಬಹುದು, ಏನಾದರೂ ಸಮಸ್ಯೆ ಬಂದರೆ. ಮಕ್ಕಳಿಗೆ ಆ ಫಿಲ್ಟರ್ ಮಾಡೋ ಕೆಪಾಸಿಟಿ ಇರಲ್ಲ, ಡೈರೆಕ್ಟಾಗಿ ಅದನ್ನೇ ಅಡಾಪ್ಟ್ ಮಾಡ್ಕೋತಾ ಹೋಗ್ತಾರೆ ಅಂತ. ಹೌದು ಹೌದು, ಡೆಫಿನೆಟ್ಲಿ. ಯಾಕಂದರೆ ಅವರ ಸುತ್ತಮುತ್ತಲು ಏನು ಅವ್ರು ನೋಡ್ತಾರೆ, ಏನು ಕಾಣ್ತಾರೆ, ಏನು ಕೇಳಿಸುತ್ತೆ ಅವರಿಗೆ, ಅದೇ ಅವರ ಸತ್ಯ ಅನ್ನೋ ಥರ ಅದನ್ನು ನಂಬ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ನಾವು ಮನೆಯಲ್ಲಿ ಒಂದು ಸುರಕ್ಷಿತವಾದ ವಾತಾವರಣ ಕ್ರಿಯೇಟ್ ಮಾಡಬೇಕು, ಪ್ರೀತಿಯ ವಾತಾವರಣ ಕ್ರಿಯೇಟ್ ಮಾಡಬೇಕು. ಮಕ್ಕಳೊಟ್ಟಿಗೆ ಕೂತ್ಕೊಂಡು ಅವ್ರು ಮಾತಾಡಿದ್ದು, ಅವ್ರು ಹೇಳಿದ್ದನ್ನು ಕೂತ್ಕೊಂಡು ಕೇಳಲಿಕ್ಕೆ ಮಕ್ಕಳಿಗೆ, ಇದು ಅಪ್ಪ ಅಮ್ಮಂದರಿಗೆ ತಾಳ್ಮೆ ಇರಬೇಕು, ಟೈಮ್ ಕೊಡಬೇಕು. ಆಗ ಮಕ್ಕಳ ಮನಸ್ಸಿನ ಮೇಲೆ ಇವೆಲ್ಲ ಪರಿಣಾಮಗಳು ಆಗೋದು ಕಡಿಮೆ ಆಗುತ್ತೆ. ಸೊ ಮಕ್ಕಳ ಬಗ್ಗೆ, ಟೀನೇಜರ್ಸ್ ಬಗ್ಗೆ ಓಕೆ. ಈಗ ವಯಸ್ಕರಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ನಾವು ಕಾಣ್ಬೋದು? ಅದೇ ಏನಾಗತ್ತಂದ್ರೆ, ವಯಸ್ಸಾಗ್ತಾ ಹೋದ ಹಾಗೆ ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ ಅಲ್ವಾ. ಈಗ ಉದಾಹರಣೆಗೆ ನಾವು ಆರಾಮಾಗಿ ಮೂವ್ ಆಗಕ್ಕಾಗಲ್ಲ, ಯಾಕಂದ್ರೆ ಕೀಲುಗಳು, ನೋವುಗಳು ಹುಟ್ಕೊಳ್ಳುತ್ತೆ, ಆರ್ಥರೈಟಿಸ್ಗಳು. ಸೊ ಈಗ ಯಾರೋ ಒಬ್ಬ ವ್ಯಕ್ತಿ ಇಡೀ ಅವನ ಲೈಫ್ ಕಾರಲ್ಲೇ ಓಡಾಡ್ತಾ ಇದ್ದ, ಬಟ್ ಕ್ಯಾಟ್ರಾಕ್ಟ್ ಆಗಿ, ದೃಷ್ಟಿ ದೋಷ ಆಗಿ ಅವನಿಗೆ ಕಾರ್ ಡ್ರೈವಿಂಗ್ ಮಾಡೋದು ಕಷ್ಟ ಆಗ್ತಾ ಹೋಗ್ಬೋದು, ಅವನ ಲೈಸೆನ್ಸ್ ಮತ್ತೆ ಸಿಗ್ಲಿಕ್ಕಿಲ್ಲ. ಸೊ ಏನಾಗುತ್ತಂದ್ರೆ, ಜೀವನದ ಒಂದೊಂದು ಭಾಗದ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ, ವಯಸ್ಸಿನಿಂದ ಆಗುವ ಬದಲಾವಣೆಗಳು, ದೇಹದಲ್ಲಿ ನಾರ್ಮಲ್ ಆಗಿ ಆಗುವ ಬದಲಾವಣೆಗಳು. ಆಗ ವ್ಯಕ್ತಿಗೆ ಏನು ಅನಿಸ್ತಾ ಹೋಗ್ಬೋದು ಅಂದ್ರೆ, ನಾನೊಂದೇನು ಇಂಡಿಪೆಂಡೆಂಟ್ ಆಗಿ, ಫ್ರೀ ಆಗಿ, ಸ್ವಾವಲಂಬಿಯಾಗಿ ಬದುಕ್ತಿದ್ದೆ, ಅದು ಕಡಿಮೆ ಆಗ್ತಾ ಇದೆ, ಬೇರೆಯವರ ಮೇಲೆ ಅವಲಂಬಿತ ಆಗೋದು ಜಾಸ್ತಿ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಇದೆ ಅಲ್ಲ, ಅದು ಯಾರಿಗೇ ಆದರೂ ಕೂಡ ತುಂಬಾ ಏನು ಹೇಳಿ ಮನಸ್ಸನ್ನ ಡಿಸ್ಟರ್ಬ್ ಮಾಡುವಂಥದ್ದು. ಸೊ ಆ ಟೈಮಲ್ಲಿ ಬೇಸರ, ಖಿನ್ನತೆ, ಆಮೇಲೆ ಆತಂಕ, ಇಂಥದ್ದು ಸಮಸ್ಯೆಗಳು ಕಾಣಿಸ್ಬೋದು. ಇನ್ನೊಂದೇನಂದ್ರೆ, ಎಷ್ಟೋ ಜನ ವಯಸ್ಕರಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಕೂಡ. ಬಟ್ ಡಿಮೆನ್ಷಿಯಾ ಅಂತ ಹೇಳಿ ನೀವು ಕೇಳಿರ್ಬೋದು, ಅಥವಾ ಮರುಗುಳಿತನದ ಕಾಯಿಲೆ. ಮರುಗುಳಿತನದಲ್ಲಿ ಏನಾಗ್ತಾ ಹೋಗುತ್ತಂದ್ರೆ, ನೆನಪಿನ ಶಕ್ತಿ ಎಷ್ಟು ಕುಂಠಿತ ಆಗುತ್ತಂದ್ರೆ, ಅವ್ರು ಪ್ರತಿನಿತ್ಯದ ಅವರ ಕೆಲಸಗಳನ್ನು ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ, ಅವರ ಇಂಟೆಲಿಜೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತಂದ್ರೆ, ಬೇರೆಯವರ ಮೇಲೆ ಡಿಪೆಂಡ್ ಆಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರದ್ದೆಲ್ಲ ಕಾರಣಗಳಿಂದ, ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಕೋವಿಡ್ ಅಲ್ಲಿ ಏನಾಯ್ತಂದ್ರೆ, ಹಿರಿಯ ನಾಗರಿಕರಿಗೆ ಕೋವಿಡ್ ಇಂದ ತುಂಬಾ ದುಷ್ಪರಿಣಾಮ ಇದೆ ಅಂತ ಹೇಳಿ ಎಲ್ಲ ಮಕ್ಕಳು ಕೂಡ ನೀವು ಮನೆ ಹೊರಗಡೆ ಕಾಲಿಡೋ ಹಾಗಿಲ್ಲ ಅಂತ ಹೇಳಿ. ಸೊ ಒಬ್ಬ ಹಿರಿಯ ವ್ಯಕ್ತಿಗೆ ಬೇರೆ ಆ ವಯಸ್ಸಿನವರು ಸಿಕ್ಕಿದ್ರೆ, ಅವರೊಟ್ಟಿಗೆ ಫ್ರೆಂಡ್ಶಿಪ್ ಇದ್ರೆ ಮಾತ್ರ ಒಂದು ಸಾಮಾಜಿಕವಾಗಿ ಅವರು ಹೆಲ್ದಿ ಆಗಿರ್ಲಿಕ್ಕೆ ಸಾಧ್ಯ. ಸೊ ಅಂಥದ್ದು ಇರದೇ ಇರುವಾಗ ಅದು ಅವರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಬಹುದು. ಡಾಕ್ಟರ್, ಈಗ ಮಾನಸಿಕ ರೋಗದ ಕುರಿತು ನಾವು ಸಾಕಷ್ಟು ಮಾತಾಡಿದ್ವಿ. ಈಗ ಮಾನಸಿಕ ಆರೋಗ್ಯದ ಕುರಿತು ಜನರಿಗೆ ಟಿಪ್ಸ್ ಕೊಡೋದಾದರೆ ಏನು ಕೊಡ್ತೀರಾ? ಮೊಟ್ಟ ಮೊದಲಿಗೆ ಏನು ಮಾಡಬೇಕಂದ್ರೆ, ಪ್ರತಿನಿತ್ಯ ನಾವು 7 ರಿಂದ 8 ಗಂಟೆಗಳ ಕಾಲ ಸರಿಯಾಗಿ ನಿದ್ರೆ ಮಾಡಬೇಕು. ಮೊಬೈಲನ್ನು ದೂರ ಇಟ್ಟು ರಾತ್ರಿ ಒಂದು ಟೈಮಿಗೆ ಕರೆಕ್ಟ್ ಮಲಗಿ ಒಳ್ಳೆ ನಿದ್ರೆ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಿದ್ರಾಹೀನತೆಯಿಂದನೇ ಎಷ್ಟೋ ಸರ್ತಿ ಮಾನಸಿಕ ಆರೋಗ್ಯ ಹಾಳಾಗ್ಬೋದು ವ್ಯಕ್ತಿ. ಮತ್ತೆ ಇನ್ನೊಂದು, ಒಳ್ಳೆ ಆಹಾರ, ಪ್ರಾಕೃತಿಕವಾಗಿ ಸಿಗುವಂಥ ತರಕಾರಿಗಳು, ಹಣ್ಣುಗಳು, ಜಂಕ್ ಫುಡ್, ಪ್ಯಾಕೆಟಲ್ಲಿ ಬರುವಂಥದ್ದು ಪ್ರೊಸೆಸ್ಡ್ ಫುಡ್ಗಳನ್ನು ಆದಷ್ಟು ಕಡಿಮೆ ಮಾಡಿ ಒಳ್ಳೆ ಆಹಾರವನ್ನು ಸೇವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು, ನಾವೇನು ಹೇಳ್ತೀವಿ ಅಂದ್ರೆ, ನಾವು ನಮ್ಮ ಯೋಚನೆಗಳನ್ನು ಬದಲು ಮಾಡಿದ್ರೆ ನಮ್ಮ ಜೀವನವನ್ನೇ ಬದಲು ಮಾಡ್ಕೊಳ್ಬೋದು ಅಲ್ವಾ. ಸೊ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಅದರಲ್ಲಿ ನಮ್ಗೇನು ಆಲೋಚನೆಗಳು ಹುಟ್ಕೊಳ್ತಾ ಇದ್ದಾವೆ ಆ ಟೈಮಲ್ಲಿ ನಮ್ಮ ಮನಸ್ಸಲ್ಲಿ, ಅದನ್ನ ಗಮನಿಸ್ಬಿಟ್ಟು ಅದು ನಿಜವಾಗ್ಲೂ ವಾಸ್ತವಿಕತೆಗೆ ಹತ್ರ ಇದೆಯಾ, ಅಥವಾ ನಾನು ಏನೋ ಕಲ್ಪನೆಗಳನ್ನು ಮಾಡ್ಕೊಳ್ತಾ ಇದ್ದೀನ, ಏನೋ ಅಸ್ಯೂಮ್ ಮಾಡ್ತಾ ಇದ್ದೀನ ಅನ್ನೋದನ್ನ ಗಮನವಿಟ್ಟು ನಮ್ಮ ಯೋಚನೆಗಳನ್ನು ಬದಲು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಮನಸ್ಸು ಎಷ್ಟೋ ಸಮಾಧಾನ ಆಗಬಹುದು. ಮತ್ತೆ ಪ್ರತಿನಿತ್ಯ ಎಕ್ಸಸೈಸು, ವಾರದಲ್ಲಿ ನಾವು ಅಟ್ಲೀಸ್ಟ್ ಒಂದು 2-3 ಸರ್ತಿ ಅರ್ಧ ಗಂಟೆಗಳ ಕಾಲ ವಾಕಿಂಗು ಅಥವಾ ಜಾಗಿಂಗ್ ಮಾಡಿದ್ರೆ, ಅಥವಾ ಯೋಗ, ಧ್ಯಾನ, ಇಂಥ ಒಂದು ರುಟೀನನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಒಂದು ತುಂಬ ಒಳ್ಳೆಯ ಪರಿಣಾಮ ಬೀರಬಹುದು. ಓಕೆ. ಸೊ ಸ್ವಿಚ್ ಆನ್ ಆಫ್ ಏನಿದೆ ಅದು ನಾವೇ ಮಾಡ್ಕೋಬೇಕು ಮನಸ್ಸಿನ ಮೂಲಕ ಅಲ್ವಾ? ಹೌದು, ಡೆಫಿನೆಟ್ಲಿ. ನಮ್ಮ ಮಾನಸಿಕ ಆರೋಗ್ಯ ನಮ್ಮ ಕೈಯಲ್ಲಿದೆ.
ನಾವು ಪ್ರತಿನಿತ್ಯ ಹೇಗೆ ನಾವು ದೈಹಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀವಿ, ಅದೇ ರೀತಿ ಮಾನಸಿಕ ಆರೋಗ್ಯದ ಬಗ್ಗೆ ನಾನು ಇವತ್ತು ಏನು ಮಾಡ್ತಿದ್ದೀನಿ, ನನ್ನ ಆರೋಗ್ಯದ ಸಲುವಾಗಿ ನಾನು ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿ ಅದನ್ನ ನಾವು ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನಮ್ಮನ್ನು ನಾವು ಅರಿತುಕೊಳ್ಬೇಕು, ನಮ್ಮನ್ನು ನಾವು ಪ್ರೀತಿಸಬೇಕು ಅಂತ. ಡೆಫಿನೆಟ್ಲಿ ಕರೆಕ್ಟ್. ಡಾಕ್ಟರ್, ಇಲ್ಲಿವರೆಗೂ ಮಾನಸಿಕ ಆರೋಗ್ಯದ ಕುರಿತು ಅಥವಾ ಒಂದು ಟಿಪ್ಸ್ ಕೊಡೋ ಮೂಲಕ ನಮ್ಮ ವೀಕ್ಷಕರಿಗೆ ಒಂದು ತುಂಬ ಲೈಕ್ ಒಳ್ಳೆ ಟಿಪ್ಸ್ನ ನೀಡಿದ್ದೀರಾ. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದ ಡಾಕ್ಟರ್. ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಅನಿಲ್ ಕಾಕುಂಜೆ ಹಾಗೂ ಡಾಕ್ಟರ್ ರವಿಚಂದ್ರ ಕಾರ್ಕಳ ಇವರು ಮಾನಸಿಕ ಆರೋಗ್ಯದ ಕುರಿತು, ಮಾನಸಿಕ ಸಮಸ್ಯೆ ಬಂದಾಗ ಅದರ ಪರಿಹಾರ ಹೇಗೆ, ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ, ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.